ಅಂಗವಾಗಿ ಮಂಜುನಾಥ ಕೇಂದ್ರದಲ್ಲಿ ನಡಪಾದೆ ಕೊರೆಯುವುದು ಶ್ರೀ ದುರ್ಗಾಂಬ ಮಹಾಮಂದಿರ ಮುಂದಾಡಿ ಬಂಟ್ವಾಳ ಹಂಸಚಾಣೂರವರ್ಧನ ದೇವಕಿ ಪರಮಾನಂದನು ಜಗದ್ವಂದ್ಯನಾಗಿರುವ ಕೃಷ್ಣನನ್ನು 4 ವರ್ಷಗಳಿಂದ ಮಂದಿರ ಸ್ವರೂಪದಲ್ಲಿ ಭಜನೆ ಎನ್ನುವ ಸುಲಭದಲ್ಲಿ ತುಂಬಿಕೊಂಡು ರಜತ ಪರ್ವದ ಮಹೋತ್ಸವದಲ್ಲಿರುವ ಶ್ರೀ ಕಳೆದ ಭಾನುವಾರದಿಂದ ಅಖಂಡವಾಗಿ ನಡೆದುಕೊಂಡು ಬಂದಿದೆ. ಅದರ 5ನೇ ದಿನ ರಾತ್ರಿ ಹಗಲೆನ್ನದೆ ಭಜನೆ ಒಂದು ಪಾಡಿಗೆ ನಡೆದ ದಿವಸ ಕೂಡ ಭಜನೆಯ ಸಂದೇಶ ನಾಡಿನ ಪರಿಸರದಲ್ಲಿ ಪ್ರಸರಣಗೊಳ್ಳುವುದರ ಜೊತೆಗೆ ವಿದ್ವತ್ ಗುರುಗಳು ಬಂದು ಅವರ ನಾಡಾಗಿರುವ ಉಪ್ಪಳದಲ್ಲಿ ಕೊಂಡೆವೂರು ಎನ್ನುವಂತಹ ನಿತ್ಯಾನಂದ ಅನುಗ್ರಹಿತ ಪ್ರದೇಶದಲ್ಲಿ ಯೋಗಾಶ್ರಮದ ಜೊತೆಗೆ ಯೋಗಿಗಳಾಗಿ ಗಾಯತ್ರಿ ದೇವಿಯ ಉಪಾಸಕರಾಗಿ ನಿತ್ಯವೂ ಆಧ್ಯಾತ್ಮದ ಆನಂದವನ್ನು ಪಡೆಯುತ್ತಿರುವ ನಮಗೆಲ್ಲ ಮಾರ್ಗದರ್ಶಕರು ಆತ್ಮೀಯರೂ ಆಗಿರುವಂತಹ ಪರಮ ಪೂಜ್ಯರಾದ ಶ್ರೀ 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 ಯೋಗಾನಂದ ಸರಸ್ವತಿ ಶ್ರೀಗಳು ಈ ದಿನ ಕುಂಪಲ ಬಾಲಕೃಷ್ಣ ಮಂದಿರಕ್ಕೆ ಚಿತ್ತೈಸಿರುವುದು ಬಹಳ ಸಂತೋಷ. ಹಾಗಾಗಿ ಆರಂಭದಲ್ಲಿ ಶ್ರೀಗಳನ್ನು ನೆರೆದ ನಾವೆಲ್ಲರೂ ಹೃದಯ ತುಂಬಿದ ಚಪ್ಪಾಳೆಯೊಂದಿಗೆ ಅತ್ಯಂತ ಹೃದಯವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳೋಣ. ಸ್ನೇಹಿತರೆ, ಯೋಗಾನಂದ ಸರಸ್ವತಿಗಳು ಕುಂಪಲಕ್ಕೆ ಶ್ರೀಗಳ ಆಗಮನ ನಮ್ಮೆಲ್ಲರ ಯೋಗ. ನಮ್ಮ ಜೊತೆ ಈ ರೀತಿ ಪರಿಕಲಿತರಾಗಿ ಸೇರಿಕೊಂಡಿರುವುದು ನಮ್ಮೆಲ್ಲರ ಆನಂದ. ಇನ್ನು ಮುಂದಕ್ಕೆ ಅವರು ನೀಡಬೇಕಾಗಿರೋ ಆಶೀರ್ವಚನ ಅದು ಸರಸ್ವತಿ. ಹಾಗಾಗಿ ಯೋಗ ಆನಂದ ಸರಸ್ವತಿಯನ್ನೇ ಕಣ್ಣೆದುರು ಸಾಕ್ಷಾತ್ಕಾರಗೊಳಿಸಿದಂತಹ ಪುನೀತ ಭಾವದಲ್ಲಿ ನಾವಿದ್ದೇವೆ.
ಕೊಂಡೇವೂರು ಮತ್ತು ಕುಂಪಲಕ್ಕೆ ಒಂದು ಸಾದೃಶ್ಯವನ್ನು ಗಮನಿಸುವುದಾದರೆ, ಒಂದು ಕಾಲಕ್ಕೆ ಅಲ್ಪಸಂಖ್ಯಾತರ ಪ್ರಾಬಲ್ಯದಿಂದ ಒಂದಷ್ಟು ಧರ್ಮಕ್ಷೀಣತೆಯ ಭಯವನ್ನು ಅನುಭವಿಸುತ್ತಿದ್ದ ಆ ಉಪ್ಪಳದ ಭಾಗದಲ್ಲಿ ಯಾವಾಗ ಕೊಂಡೇವೂರಿನ ನಿತ್ಯಾನಂದ ಆಶ್ರಮ ಎಂಬುದು ಮೈದಳೆದು ನಿಂತಿತೋ ಅಲ್ಲಿ ಜಾಗೃತಿ ಆರಂಭ ಆಯಿತು, ಧರ್ಮಶ್ರದ್ಧೆಯ ಕಾರ್ಯ ಆರಂಭ ಆಯಿತು. ಅದು ಒಂದೇ ಮಾತಲ್ಲಿ ಹೇಳುವುದಾದರೆ ಪ್ರಕೃತಿ ಸೇವೆಯ ಸಸ್ಯಕಾಶಿ ಆಯಿತು, ವಿದ್ಯಾ ವೈದಿಕತೆಯ ಶಾರದಾ ಪೀಠ ಆಯಿತು. ಹಾಗಿರುವಾಗ ಅದೇ ರೀತಿಯ ವಿದ್ಯಮಾನವನ್ನು ನಮ್ಮ ಈ ಕುಂಪಲದಲ್ಲಿ ಕೂಡ ಗಮನಿಸಬಹುದು. ಕುಂಪಲ ಒಂದು ಕಾಲಕ್ಕೆ ದಿನಕ್ಕೆ ನಿರ್ದಿಷ್ಟ ಬೆರಳೆಣಿಕೆಯ ಸಂಖ್ಯೆಯ ಬಸ್ಸುಗಳು ಓಡಾಡುತ್ತಿದ್ದ ಕುಗ್ರಾಮ. ಆರಂಭದಲ್ಲಂತೂ ಈ ಭಾಗಕ್ಕೆ ಜನರೇ ಬರುವುದಕ್ಕೆ ಹೆದರುತ್ತಿದ್ದರು. ಉಚಿತವಾಗಿ ಕೊಡ್ತೇನಂತ ಹೇಳಿದರು, ಕುಂಪಲದ ಸ್ಥಳವನ್ನು ಖರೀದಿಸುವವರು ಇರಲಿಲ್ಲ. ಯಾವಾಗ ನಾಡ ಹಬ್ಬವಾಗಿ ಮೊಸರು ಕುಡಿಕೆ ಎನ್ನುವುದನ್ನು ಬಾಲಕೃಷ್ಣ ಮಂದಿರ ಈ ಊರಿನ ಜನರ ಎದುರ ಮುಖವಾಣಿಯಾಗಿಟ್ಟುಕೊಂಡಿತ್ತೋ ಆ ದಿನದಿಂದ ಕುಂಪಲ ನಿತ್ಯ ಮಹೋತ್ಸವದ ಸಂಭ್ರಮದಲ್ಲಿದೆ. ಹಾಗಾಗಿ ಇವತ್ತಿಗೂ ಈ ಊರಿನ ಪ್ರಪ್ರಥಮ ಮೊಸರು ಕುಡಿಕೆಯನ್ನು ಮಾಡಿದ, ಈ ಊರಿನಲ್ಲಿ ಭಜನಾ ಸಂಘಟನೆಯನ್ನು ಅತ್ಯಂತ ಸುಸಮರ್ಥವಾಗಿ ಸಂಘಟಿಸಿದಂತಹ ಸತ್ಕೀರ್ತಿ ಸಲ್ಲಬೇಕಿದ್ರೆ ಅದು ಬಾಲಕೃಷ್ಣ ಮಂದಿರಕ್ಕೆ ಸಲ್ತದೆ. ಇವತ್ತು ಕುಂಪಲದವರು ಅಂತ ಹೇಳಿದ ತಕ್ಷಣ ನೀವು ಬಾಲಕೃಷ್ಣ ಮಂದಿರ ಬಲ್ಲಿರೇನು ಅಂತ ಒಂದು ಕೇಳುವಷ್ಟು ಆ ಒಡನಾಟ ಮೂಡಿ ಬಂದಿದೆ ಎಂಬುದು ಬಹಳ ಸಂತೋಷದ ವಿಚಾರ. ಹಾಗಿರುವಾಗ ಅತಿಥಿವರೆಣ್ಯರೆಲ್ಲ ವೇದಿಕೆಯಲ್ಲಿ ಚಿತ್ತೈಸಿದ್ದಾರೆ. BJPಯ ವಕ್ತಾರರಾಗಿರುವಂತಹ ಗೌರವಾನ್ವಿತ ಶ್ರೀ ಜಗದೀಶ ಶರಣವರಿದ್ದಾರೆ. ಕುಲಾಲ ಸಮಾಜದ ಮಾತೃ ಸಂಘದ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಮಯೂರ್ ಉಳ್ಳಾಳಿದ್ದಾರೆ. ಅಲ್ಲದೆ ಇತರ ಅನೇಕ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸಭೆಯಲ್ಲಿ ಕೂಡ ಸೇನೆಯ ಯಶೋಧರ ಚೌಟ ಇದ್ದಾರೆ. ಅವರನ್ನು ಅವರ ಉಪಸ್ಥಿತಿಯನ್ನು ನಲುಮೆಯಿಂದ ಗುರುತಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ಚಿತ್ತೈಸಿರುವ ಅತಿಥಿಗಳನ್ನು ಪರಿಚಯಿಸಿಕೊಡುವುದರ ಜೊತೆಗೆ ಶ್ರೀಗಳನ್ನು ಮತ್ತು ಗಣ್ಯರನ್ನು ಸಭೆಗೆ ಬರಮಾಡಿಕೊಳ್ಳಬೇಕಾಗಿ ಕುಂಪಲ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾಗಿರುವ ಶ್ರೀ ಸತೀಶ್ ಕುಂಪಲ ಇವರಲ್ಲಿ ಭಿನ್ನಹ, ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿ ನಾಡಿನ ಹೆಸರಾಂತ ಧಾರ್ಮಿಕ ಸಾಮಾಜಿಕ ಮುಂದಾಳುವಾಗಿ ನೆಗಳ್ತೆಯನ್ನು ಪಡೆದಿದ್ದ ಸತೀಶ್ ಕುಂಪಲರವರು ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾಗಿ ಗುರುತಿಸಿಕೊಂಡ ಪರ್ವಕಾಲದಿಂದ ಈ ಮಂದಿರ ಬೆಳೆದು ಬಂದ ದಾರಿ ನಿಜಕ್ಕೂ ಸುವರ್ಣಾಕ್ಷರದಲ್ಲಿ ಬರೆದಿಡಲು ಅರ್ಹವಾದದ್ದು. ನಿತ್ಯ ನಿರಂತರವಾಗಿ ಏನಾದರೊಂದು ಹೊಸತು ಸಾಧ್ಯತೆಗೊಳಿಸಬೇಕು ಎನ್ನುವ ಸಮಾನ ಮನಸ್ಕ ಪ್ರವೀಣ್ ಎಸ್ ಕುಂಪಲ ಅವರ ಜೊತೆಗಿನ ಒಡನಾಟದ ಚಿಂತನೆಯನ್ನು ನಮ್ಮೆಲ್ಲ ಈ ಕುಂಪಳದ ಜನತೆಯ ಅಕ್ಕನವರ, ಅಣ್ಣಂದಿರ, ಬಾಲರ ಜೊತೆಗಾರಿಕೆಯಿಂದ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಬಂದಿರುವರು ಸತೀಶ್ ಕುಂಪಲ ಅವರು. ಒಂದೇ ಅರ್ಥದಲ್ಲಿ ಹೇಳುವುದಾದರೆ ಅವರು ಬರಿಯ ಬಾಲಕೃಷ್ಣ ಮಂದಿರಕ್ಕಲ್ಲ, ಇಡೀ ಕುಂಪಲಕ್ಕೆ ಸತ್ ಈಶ. ಹಾಗಾಗಿ ಸತೀಶ್ ಕುಂಪಲ ಅವರು ಜವಾಬ್ದಾರಿಯಿಂದ ಅಧ್ಯಕ್ಷೀಯ ಸ್ಥಾನದಿಂದ ಬಂದಂಥ ಎಲ್ಲರನ್ನು ಕೂಡ ಬರಮಾಡಿಕೊಳ್ಳಬೇಕಾಗಿ ನಲುಮೇ ಭಿನ್ನ. ಗ್ರಾಮದ ಸೋಮನಾಥ ದೇವರನೇ ಅಂಚನೆ ಗ್ರಾಮದ ದೈವ ದೇವರಲ್ಲೇನು ಅಂಚನೆ ನಮ್ಮ ನಂಬುನ ನಿತ್ಯ ನಿರಂತರ ಆರಾಧನೆ ಮಲ್ಪನಂಚಿನ ಪೂರ ಪರಿವಾರ ದೇವರನ್ನು ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಡೆ ಪ್ರಾರ್ಥನೆ ಮಲ್ತೊಂದು ಇನಿ 5ನೇ ದಿನ ಮಸ್ತ್ ಖುಷಿಯಾದನು ದಯಬಂಡ ಜಗನ್ನ 5 ದಿನಲ ಇಂಚೆನೇ ಕಾರ್ಯಕ್ರಮ ಮಲ್ಪುನ ಆತ ಕಷ್ಟ ಆತನಲ್ಲ ಸುಲಭದ ಅಲತ್ತು ನಿರಂತರವಾದ 24 ಗಂಟೆ ಅನ್ನಪ್ರಸಾದಲ ಕನಿಷ್ಠ ಬೆಚ್ಚ ನೀರು ಕೊರ್ಪುನಲ್ಲ ಆತ ಸುಲಭದ ಕೆಲಸ 24 ಗಂಟೆ 1 ನಿಮಿಷಲ ಬಿಡಂದೆ ಭಜನೆ ಮಲ್ಪುನಲ್ಲ ಭಜಕೇರ್ನಕ್ಲೇನೆ ಒಂಜಾತ್ ಕ್ರೋಢೀಕರಣ ಮಲ್ಪುನಲ್ಲ ಆತ ಸುಲಭದ ಕೆಲಸ ಈ ಪೂರ ಕೆಲಸಲೇನು ಬಾಲಕೃಷ್ಣ ಮಂದಿರದ ಜವಾಬ್ದಾರಿ ದೇತನ್ನ ಎಂಕ್ಲು ಮಲ್ಪು ನಡೆದಿಲ್ಲ ಎಂಕ್ಲ ಊರದ ಸಂಘ ಸಂಸ್ಥೆದಾಗ್ಲು ಮಲ್ತದೇರು ಬನಿಯರೆ ನಾನು ಅತ್ಯಂತ ಸಂತೋಷ ಪಡೈತೆ. ಸ್ವಾಮೀಜಿ ಬಂದಾಗ ಕೇಂದ್ರ ಒಂದು ದಾದಾನ್ ನಾನು ಸ್ವಾಮೀಜಿ ನಿರಂತರ ದ್ವೇ ಸಂಘದಲ್ಲಿ ಈ ವೇದಿಕೆ 5ನೇ ದಿನ ಪನ್ಪುನು ಅವು ಅರಿ ಕೊಡ್ತೀನಿ ಊರದಾಗ್ಲು ಎಂಕ್ಲು ಒಂಜಿ ಸಾರ್ಥ 705 ಇಲ್ಲಾಗ ನಗರ ಭಜನೆ ಪೋಪ ಎನ್ಮ ದಿನಟ್ ರಡ್ಡು ಗುಂಪು ಮಲ್ತದು ದಯಬಂಡ ಎಂಕ್ಲ ಕೈತಲ್ ಒಂಜಿ ದಿನಟ್ 230 ಇಲ್ಲಾಗ ಪೋಪನಲ್ಲ ಉಂಡು ಒಂದು ಸಾಧ್ಯನೇ ಇಜ್ಜಿ ಆಂಡಲ ಎಂಗ್ಲು ಮಲ್ಪೋಡು ಈ ಕೆಲಸಲೇನು ಒಂಜಿ ಇಲ್ಲು ಬಿಡ್ರವಲ್ಲಿ ಪಂಪನ ಕಾರಣಕ್ಕೋಸ್ಕರ ಮಾತ ಇಲ್ಲಾಗಲ್ಲ ಪಾಪ ಮಾತ ಇಲ್ಲಲ್ಲ ಸಂಪರ್ಕ ಮಲ್ಪ ವ್ಯತ್ಯಾಸ ಆತಿ ನೀತೆ ಎಂಗ್ಲು ಪ್ರಾರಂಭ 2007 ಮಲ್ತದು
ಒಂತೆ ವರ್ಷ ಪೂರ ಮೈಕ್ಲೆ ಯಾನ್ಲ ಒಟ್ಟಿಗೆ ಪೂರ ಮೈಕ್ಲ ಪೋಂತೆ ಇತ್ತದಾದ ಆತನ ಪಂಡ ಪೂರ ಮೈಕ್ಲ ಪೋಯರಾಪ್ಜಿ ರೆಡ್ ಗ್ರೂಪ್ ಮಲ್ಪನಿಡ್ದ ಹತ್ರ ಒವ್ವಾನ್ಲ ಒಂಜಿ ಗ್ರೂಪ್ ಮಾತ್ರ ಪೋಯರಾಪ್ ನಂಚದ ಕೆಲವು ಜನಕ್ಲಿಗೆ ಆತನು ಮುಕ್ಕಲು ಎಂಕ್ಲೆಲ್ಲಡೆ ಬರ್ಪುಜಿ ರಾಡೆ ಬೊಪ್ಪೇರು ಈಡೆ ಬೊಪ್ಪೇರು ಅಂತ ಮಾತ ಇಲ್ಲಗಲ ಪೋಡು ಅನ್ಪನ ನಿರೀಕ್ಷೆ ಎತ್ತಿನಲ್ಲ ಪೋಯರ ಆವಂದಿಜ್ಜಿ ಇಲ್ಲದ ಸಂಖ್ಯೆ ದಿನನಿತ್ಯ ಜಾಸ್ತಿ ಜಾಸ್ತಿ ಆವನವನ್ನು ಒಟ್ಟು ಎಂಚಿನಾಡಲ 1750 ಇಲ್ಲಡ್ದಲ್ಲ ಎಂಕ್ಲು ಸಂಕಲ್ಪ ಮಲ್ತಿತ್ತ ಒಂಜಿ ಬಾರಿ ಮಲ್ಲ ಹೊರೆ ಕಾಣಿಕೆ ಉಳ್ಳಾಲದ ಬಾಗಡ ಮಲ್ಪಲ್ಲಿ ದಯಬಂದ ಎಂಕ್ಲೆ ಪೂರ್ಯರಿಗಳ ಆತ ಸಂಪರ್ಕ ಇತ್ತನಿರ್ದ ಹತ್ರ ಒಂಜಿ ತೊಗೊಟ್ಟು ಹಿಡಿದು ಅಲ್ಪ ವ್ಯಾಯಾಮ ಶಾಲೆ ಹಿಡಿದು ಫಿನಿ ಹೊರೆ ಕಾಣಿಕೆ ಇತ್ತು ಪುರುಷೇರ್ನಕ್ಲು ಸಾಯಿ ಪರಿವಾರದಾಗ್ಲು ಪೂರೇರ್ಲ ನಮ್ಮ ಊರದಾಗ್ಲು ಪೂರೇರ್ಲ ಸೇರಿದ ಬಾರಿ ಮಲ್ಲ ಹೊರೆ ಕಾಣಿಕೆ ಕನೈದ್ವೇರು ಅಣ್ಣ ಅಂಚಾರವಲ್ಲಿ ಮೂಲ ದೆತೋನ್ನಂಚಿನ ಅನ್ನಪ್ರಸಾದ ಈ ಊರದ ಪ್ರತಿ ಇಲ್ಲಿ ಇಲ್ಲದ ಅರಿ ಬರೋಡು ಪನ್ಪನ ಕಾರಣಕ್ಕೋಸ್ಕರ 5 kg ಅರಿಲ 5 ತಾರೈಲ 1 ಲೀಟರ್ ಎಣ್ಣೆಲ್ಲ ಕೊರಡೊಂದು ಸಂಕಲ್ಪ ಮಲ್ತದೆ 11 ಜಾಗಡೇನೇನು ಸಂಕಲ್ಪ ಮಲ್ತದೆ 5 ಸಂಗ್ರಹಣ ಕೇಂದ್ರ ಮಲ್ತದೆ ಪೂರ ಊರು ಹಿಡ್ದು ಕನಿಷ್ಠ ಬಂಡ ಕೋಡೆಲ ದುರ್ಗಾ ಪರಮೇಶ್ವರ ದೇವಸ್ಥಾನ ಹಿಡ್ದು ನಮ್ಮ ಭವಾನಿ ಶಂಕರ್ ಶಾಂತಿನ ಅರ್ನ ನೇತೃತ್ವಡು ಚೇತನ ನಗರದ ಆ ಭಾಗ ಹಿಡ್ದು ಕೋಡೆಲ ಹೊರೆ ಕಾಣಿಕೆಯನ್ನು ಕನತು ಕೊರ್ಪನ ಮುಖಾಂತರ ಈ ಊರುಡು ಎಂಕ್ಲು ಮಾತೆಲ್ಲ ಒಟ್ಟು ಒಂಜೇ ಸ್ವರಟ್ ಹಿಂದುತ್ವದ ಆಧಾರದ ಮಿತ್ತು ಹಿಂದೂ ಸಂಘಟನೆಲ ಆವಡು ಹಿಂದುತ್ವದ ವಿಚಾರಲ ಗಟ್ಟಿ ಆವಡು ಆಧ್ಯಾತ್ಮಿಕವಾದಲ ಗಟ್ಟಿ ಆವಡು ಎಂಕ್ಲು ಮಾತೆರ್ಲ ಇಡೀ ಊರಿಗೂ ಮಾದರಿ ಆವಡು ಪನ್ಪನ ಕೆಲಸಲೇನೆ ಈ ಊರದ ಸಂಘಟನೆದಕ್ಲು ತೋಜಾಯ ನಿರ್ದಾತ್ರ ಆತ ಅರಿ ಮುಲ್ಪ ಸುರುಕೆ ಅಲ್ಪ ಅರಿದಿನ ಕ್ಯಾನ್ ಪಂಡೆ ಪ್ರವೀಣ ಅಲ್ಪ ಅರಿ ದೀಪನ ಬಡಿಸಿ ಮಾರೆ ಮುಲ್ಪ ಜಾಗ ನಂಗೆ ಆಯ್ತಿಂಡ ಅಂತ ಅಂಡ ಇತ್ತ ತೋಜುನು ಆ ಅರಿನ ತೂನಗ ಖುಷಿ ಆಪನ್ ದಯಪಂಡ ನಿಕ್ಲೆ ಪೂರರಿಲ್ಲ ಪನಿಯಾರ ವಿಷಯ ಎಲ್ಲ ತೆಗಿನಂಗೆ ಇಜ್ಜಿನ ಯಾನ್ ಅಟಿಲ್ದ ಕೋನೆಗೆ ಕೊಂದು ತೋಜ ಆಡಿತ್ತೇನೆ ಎಂಗ್ಲ ಅಟಿಲ್ದ ಕೋನೆಡಿ ಅಶೋಕ್ ಬಕ್ಕ ಚಂದ್ರಾಸರ್ ಮುಕ್ಳು 2 ಜನ ವಾ ನಮನೆದ ಅಡಿಗೆದ ತಯಾರಿಲೇನೆ ನೇನು ಪುರ ಶೋಕ್ ಮಲ್ಪೇರು ಬಂಡ ಇಡೀ ಊರದ ಎಂಗ್ಲ ಪೊಂಜೋನಕಲು ಕಾಣಿಡ್ದು ಬಯ್ಯ ಮುಟ್ಟ ವಾ ಮೂರನ ವಸ್ತುಂಡು ಎಂಚಿನ ಪುರ ಉಂಡು ಐನು ಕಾಣಿಡ್ದು ಬಯ್ಯ ಮುಟ್ಟ ರಾತ್ರಿಗೆ ಬಿರ ಎತ್ತು ಪೂರ ಕೆಲಸ ಎಂಕಿ ನೀ 2 ಜನ ಬರ್ತದೆ ಎಂಡ ಬಂಡೇರು ಎಂಗ್ಲಿಡೆ ಬರ್ಪುನೆ ಅಂದು ಎಂಗ್ಲೇ ಕೆಲಸ ಕೊರಡು ನಿಜವಾದ ಅವ್ರು ಕೆಲಸ ಮಲ್ಪರೆ ಕಾಂಪಿಟೇಷನ್ ಆಪು ನಡೆ ಮುಟ್ಟ ಎಂಗ್ಲ ಊರದ ಪೊಂಜೋನಕಲು ಆತ ಸಂಘಟಿತವಾದ ಒಟ್ಟಿಗೆ ಉಲ್ಲೇರು ಪನಿಯರ ಸಂತೋಷ ಆಪು ಎಂಗೆ ದಿನೋಲ ಆತಂಕ ಆಪುನಿ ಸ್ವಾಮೀಜಿ ನಕ್ಲೇನು ಲೆತ್ತದಾಯಿ ಪಕ್ಕ ಅರೆನೊಂದು ಪೊರ್ಲುಡು ಮೆರವಣಿಗೆ ಲೆತ್ತೊಂದು ಪನೋಡು ಕನವಡು ಪನ್ಪನ ಆಸೆ ಎಂಕ್ಲಿನ ಇತ್ತನ ಪ್ರತಿದಿನಲ ಏರೆಗೆ ಜವಾಬ್ದಾರಿ ಕೊರತ ಇನ್ನು ಎನ್ನ ಮನಸ್ಸಿಗೆ ಆವಂದಿತ್ತು ನೀನು ಅಂತ ಕಮ್ಮಿ ಜನ ಆಪುನದಾದ ನಾನು ಆತ್ಮರ್ ತನಕ ಆಶ್ರಯ ಕಾಲನಿದಾಗ್ಲು ಪೂರ ಇರಲ ಬರ್ತದೆ ಸೇರಿದ ನೆನ್ ತೂನಾಗ ಅಂಡೆ ಎಂಕ್ ಏನಿಲ್ಲ ಕಮ್ಮಿ ಇಜ್ಜಿ ವಾ ಊರಿಗೂ ಪನ್ಪನ ಆ ಊರದಾಗ್ಲು ಅಕ್ಕಲ್ನ ಕ್ರಮಬದ್ಧವಾದ ಪೂರ ಕೆಲಸ ಏನು ಮಲ್ಪೇರನು ಅಂಚನೆ ಸಾಯಿ ಪರಿವಾರದಲ್ಲ ಅಲ್ಪಡದಲ್ಲಿ ಈರು ಬನ್ನಗ ಹಾಕಿ ಒಟ್ಟಿಗೆ ಬರ್ತೇರು ಒಟ್ಟು 25 ವರ್ಷನ ಎಂಚ ಕಲೆ ಒಂದಾಂದ ಪನಿಯರ ಎಂಗ್ಲಿಗೆ ಆವಂದಿಜ್ಜಿ ದಯ ಬಂಡ ಪ್ರಾರಂಭದ ದಿನಕ್ಲೆಡ್ದು ಇಂಚ ಇನಿ ಮುಟ್ಟ ಸ್ವಾಮೀಜಿ ಎನ್ನ ವೈಯಕ್ತಿಕ ಜೀವನ ಅಡ್ಲ ನಾನು ಈ ಪಾತ್ರ ಪಂದ್ರವಲ್ಲಿ ಆಂಡಲ ಎನ್ನ ವೈಯಕ್ತಿಕ ಜೀವನ ಅಡ್ಲ ಎಂಕ್ಲು ಪೂರೆಲ್ಲ ಜವನೇರು ಫೇಸ್ ಮಲ್ತನೇನು ತೂಂಡ ಐನು ಪನಿಯರ ಸಾಧ್ಯಜಿ ಮಹಾಭಾರತದ ಆ ಕಾಲಡ್ ಎಂಚಿನ ಆ ಸಂದರ್ಭದ ಆತನ ಐನು ಪೂರ ಎದುರಿಸಿನ ಕೆಲಸಲೇನೆ ಮುಲ್ಪ ಮಲ್ದ ಜಗ್ಗನ್ನ ಧರ್ಮೋಗು ಮುಲ್ಪ ಸುಲಾಭಡು ಎಂಕ್ಲು ಸಂಘಟನಾತ್ಮಕವಾದ ಈತಿ ಬುಲೆತಿಜ ಎಂಗೆ ಕೆಲವು ಸಾರಿ ಆಪುನು ಎನ್ನ ಪರಿಸ್ಥಿತಿ ಕೆಲವು ಸಾರಿ ಜ್ಯೋತಿಷಿಗೆ ಬತ್ತಿನ ಪರಿಸ್ಥಿತಿ ಏತಾ ಸರಿ ಎನ್ನ ಜೀವನಡು ಬತ್ತದು ಪೆರೆಯರ ಐನು ಪೂರ ಎದುರಿಸಿದ ವರ್ಪನಂಚಿನ ಪ್ರಯತ್ನ ಇನಿ ಮುಟ್ಟ ಮಲ್ತದ ನಿಕ್ಲ ಮಾತಿನ ಆಶೀರ್ವಾದ ನನ್ನಲ್ಲ ಅವೇ ದಿಕ್ಕಡು ತುಂಬ ಒಪ್ಪನ ಕೆಲಸ ಮಲ್ಪ ಇನ್ನು 25 ವರ್ಷ ಹಣ್ಣು ಬಂದಿದ್ದು ಖುಷಿಟ್ಟು ಈ ಕಾರ್ಯಕ್ರಮ ಮಂತದ್ದು ಮುಗಿಪುನೆ ಅತ್ತೆ ನೇಡ್ದು ದುಂಬ ಬೋಪನಂಚಿನ ಕೆಲಸ ಖಂಡಿತ ಮಲ್ಪ ಕೊಂಡೆ ಊರುಡು ಈರು ವಾನಮನೆದ ಆ ಒಂಜಿ ಕ್ರಾಂತಿಕಾರಿ ಬದಲಾವಣೆ ನಾವು ಊರುಡು ಕನೈದಾರ ಮೂಲೆಂಕ್ಲು ಕ್ರಾಂತಿಕಾರಿ ಬದಲಾವಣೆಯನ್ನು ಕನೈದ ಅಂತ ಅನ್ಪುಜಾನು ಆಂಡ ಈ ಊರಿಗೂ ಎಂಚಿನ ಬೋಡು ಈ ಊರು ಎಂಚೊಪ್ಪೋಡು ವಾ ಗುಡ್ಡೆ ಅರುಣೇರು ಪನ್ಲೆಕ್ಕನೆ ವಾ ಗುಡ್ಡೆದ ಲೆಕ್ಕಂತನ ಪ್ರದೇಶ ಇನಿ ಕಾರು ಬಾಡ್ರೆ ಜಾಗಿಜ್ಜಂದ್ರ ಅಂಚಿನ ಪರಿಸ್ಥಿತಿ ತುಲೆ ಒಂಜಿ ಗಾಡಿ ಬತ್ತಿನ ಬೊಕ್ಕ ಒಂಜಿ ಗಾಡಿ ಪಾಯರಾಪುಜಿ ಎನ್ನ ಮಸ್ತ್ ಜನ ಪನ್ಪುನುಂಡು ಇರು ಉಲಾಯ್ದ ರೋಡ್ ಅಗೆಲ ಮಲ್ಪರೆಗೆ ಬತ್ತೆ ಚೊರೆ ಮಲ್ಪರೆ ಮೈನ್ ರೋಡ್ ಸುರುಕ ಅಗೆಲ ಮಲ್ಪಲೇನು ಎಂಗ್ಲಿಗೆ ಪ್ರಾರಂಭದ ದಿನಕ್ಲೆಡೆ 78-79 ಇಸವಿಡೆ ಒಂಜಿ ಸೈಕಲ್ ಆತನ ಒಂಜಿ ರಿಕ್ಷಾ ಪೋಂಡ ಒಂಜಿ ಆಂಬುಲೆನ್ಸ್ ಪೋಂಡ ಯಾವೊಂದು ಪನ್ಪುನ ಭಾವನೆ ಅಪಗದ ಕಾಲಾಡಿತ್ತೇನು ಆಂಡ ಇನಿ ಯಾವೊಂದುಂಡು ಅವು ಕಮ್ಮಿ ಆಂಡೇನು ಆಂಡ ಎಂಗ್ಲು ಆ ಸಂದರ್ಭದ ಒಂಜಿ ಮೂಜಿ ಬೈಪಾಸ್ ತಾರೆ ದೆಪ್ಪೊಡು ನಾಂಡ ತಾರೇನೆ ದೆಪ್ಪರವಲ್ಲಿ ಆಂಡ ತಾರೆ ದೆಪ್ಪೊಡು ನಾಂಡ ಏತ್ ಬಂಗ ಬೈದ ಬಂಡ ಎದುರುಡಿತ್ತಿನಕ್ಲೆ ಪೂರೆಲ್ಲ ಗೊತ್ತುಂಡು ಭಾರಿ ಕಷ್ಟಡ್ ಇನಿ ಏರೆಗ್ಲ ಗೊತ್ತುಪ್ಪ ಅಂದ್ ಈ ಗುಂಪಲ ಎಂಚ ಅಂದು ಆತನ ಕೆಲವೇ ಜನಕ್ಲೆ ಗೊತ್ತುಪ್ಪು ಆಂಡ ಇನಿ ಸಂತೋಷ ಆಪನ್ ದಯ ಬಂಡ ಈ ಊರದಕ್ಲೆಗೋಸ್ಕರ ಏತ್ ಪರಿಶ್ರಮ ಪಾಡ್ದು ಎಂಕ್ಲು ಪೂರ ಎಲ್ಲಕ್ಕೆ ಜವನೇರು ಕೆಲಸ ಮಲ್ದಾನ ಐಕ್ ಪೂರಕವಾದ ನಿಕ್ಲನೊಟ್ಟಿಗೆ ಎಂಕುಲುಲ್ಲ ಅಂತ ಪನ್ಪನೇನೆ ಬಕ್ಕಲ ಎಂಕಲನೊಟ್ಟಿಗೆ ಇತ್ತಿದು ತೋಜ ಒಂದುಲ್ಲೇರು
ಅದಕ್ಕೆ ನಾನು ಈ ಸಂದರ್ಭ ಇನಿ ನಿಕ್ಲಿಕ್ಕೆ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಾವೆ. ನಾನು ಒಂಜಿ ಪಾತ್ರನ ಯಾಪಲ ಪಂಡಿತಿನ ತಪ್ಪಾಪನಿ ಈ ಮಂದಿರ ಪ್ರಾರಂಭ ಆಡುದಂದ ನೇಕ ಮೂಲ ಪ್ರೇರಣೆ ಮುಲ್ಪದ ಹಿಂದೂ ರುದ್ರಭೂಮಿಯಿಂದ ಪನಿಯಾರ ಪಿರವರ ಐನ ನೆನಪು ಮಲ್ಪಂದ ಯಾಪಂಡ ಹಿಂದೂ ರುದ್ರಭೂಮಿದ ಅತ್ತಂದಾಂಡ ಎಂಗ್ಲು ಮೂಲ ಒಗ್ಗಟ್ಟ ಆಪುಜ ಆ ಹಿಂದೂ ರುದ್ರಭೂಮಿದ ಹೋರಾಟನೇ ಇನಿ ಬಾಲಕೃಷ್ಣ ಮಂದಿರ ಆದ ಪರಿವರ್ತನೆ ಅಂಡ್ ಮೂಲೊಂಜಿ ಬಾರಿ ಮಲ್ಲ ಆಧ್ಯಾತ್ಮಿಕವಾದ ಎಂಗ್ಲು ಮಾತೆಲ್ಲ ಕೆಲಸ ಮಲ್ಪರೆ ಸಾಧ್ಯ ಅಂಡ್ ದಿಕ್ಕು ದೆಸೆ ಇದ್ದ ನಂಚಿನ ಒಂಜಿ ಜಾಗಡ ಹೋದು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಫಸ್ಟ್ಗೆ ಮಲ್ದೀನಿ ಅವು ಏರ್ನ ಜಾಗ ದಾದ ಎಂಚಿನ ಗೊತ್ತಿಜ್ಜಿ ಆಂಡ ಶಾಖೆ ಮಲ್ತಂದು ಇತ್ತೀನಿ ಮಾತ್ರ ಮುಲ್ಪನೆ ಇಂದುವೇ ಜಾಗಡ್ ಈ ಶಾಖೆ ರಕ್ಷಾಬಂಧನ ಉತ್ಸವ ಆಯ್ನಂಚಿನ ಈ ಜಾಗಡ್ ಈತ ಮಲ್ಲ ಒಂಜಿ ಭವ್ಯವಾಯ್ನಂಚಿನ ಮಂದಿರ ನಿರ್ಮಾಣ ಆದ ಈತ ಪೊರ್ಲುದ ಕಾರ್ಯಕ್ರಮ ಯಾರೇ ಸಾಕಾರಿ ಆಂಡೆ ನಾನು ನಿರಂತರ ಉದ್ಯೋಗ నేను ಪನೊಂದು ಹೋಗ್ಬಿದ್ದಿದೆ ಯಾಕಂಡ ಇಂದು ವರ್ಷಂ ಪ್ರತಿ ಏಕಾ ಭಜನೆ ಮಲ್ಪನಂಚಿನ ಸಂಪ್ರದಾಯ ಪ್ರಕಾರ ಎಂಗ್ಲು ಪ್ರತಿ ವರ್ಷ ವಾರ್ಷಿಕೋತ್ಸವನ ಆಚರಣೆ ಮಲ್ತೊಂದಿತ್ತ ಈ ಸಲ నేను 7 ದಿನದ ಕಾರ್ಯಕ್ರಮ ಮಲ್ಪಡೊಂದು ಒಂಜಿ ರೀತಿದ ಸಂಕಲ್ಪ ಮಲ್ತದೆ ನಮ್ಮ ಈ ಒಂಜಿ ಕಾರ್ಯಕ್ರಮನ ಭಜನಾ ಕಾರ್ಯಕ್ರಮನ ಮಲ್ಪನ ಯೋಚನೆ ಮಲ್ಪನಾಗ ಕೇವಲ ಭಜನೆನೇ ಒಂಜಿ ಎಂಕ್ಲ ಉದ್ದೇಶ ಅತ್ತು ಒಂಜಿ ಸಾರ 130 ಜನ 130 ತಂಡೋಲು ಬತ್ತಂಡ ಸರಾಸರಿ 10 ಜನ ಬತ್ತಿರಡಲ್ಲ ಸಾರತ 300 ಜನ ಬರ್ಪೇರು ಆ ಸಾರತ 300 ಜನ ಭಜಕೇರು ಬರ್ತದೆ ಮುಲ್ಪ ಭಜನೆ ಮಲ್ತನ ಕಾರಣಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮನ ಆ ಒಂಜಿ ಸಾನ್ನಿಧ್ಯ ವೃದ್ಧಿದ ಒಟ್ಟಿಗೆ ಇಡೀ ಊರದ ಎಂಗ್ಲ ಆಧ್ಯಾತ್ಮಿಕವಾದಲ ಧಾರ್ಮಿಕವಾದಲ ಹಿಂದುತ್ವದ ಸಾನ್ನಿಧ್ಯಲ ಬುಲೆವಾಡು ಒಂದು ಪನ್ಪನ ಒಂಜಿ ಏಕೈಕ ಕಾರಣದಿದು ಎದುರುದಿದು ಈ ಒಂಜಿ ಕಾರ್ಯಕ್ರಮ ಮಲ್ಪನಂಚಿನ ಪ್ರಯತ್ನ ಮಲ್ತದ ಇನ್ನು ಅತ್ಯಂತ 5ನೇ ದಿನ ಯಶಸ್ವಿಯಾದ ಮುಟ್ಟುದ ಇನ್ನು ಕೊಂಡೆಊರದ ಸ್ವಾಮೀಜಿಲು ಈ ಒಂಜಿ ಕಾರ್ಯಕ್ರಮಕ್ಕೆ ಬೈದೇರು ಇನ್ನು ಬಯ್ಯಾನಗ ಈ ಭಜನೆ ಈ ಸತ್ಸಂಗ ಈ ಪೂರ ಮಲ್ಪಲೆ ಅಂದ್ರೆ ಇರ್ನ ಮನಸ್ಸಿಡ್ಲ ಇರ್ ಬನ್ನಗ ಕೇಂದ್ರ ಇಂಚ ಮಲ್ಪಲೆ ಅಂತ ಎಂಗ್ಲು ಮಲ್ಪೆರೆ ಕಷ್ಟ ಉಂಡು ಬಂಡದು ಪ್ರಾರಂಭದ ದಿನಕ್ಲೇಡಿ ಯೋಚನೆ ಮಲ್ತದಿತ್ತ ದಿನ ಪೋಯ್ಲಕ್ಕನೆ ದಾದಾನ್ ಬಂಡ ಮಲ್ಪೊಡು ಒಂದು ಪನ್ಪುನ ಒತ್ತಾಯ ಜನಕಲ್ನ ರೀತಿಡು ಉಂಡು ಮಲ್ಪೊಡು ಎಂಗ್ಲು ಮಲ್ಪೊಳಿಯಾ ಇದ್ದ ಯೋಚನೆ ಒಪ್ಪುನಾಗ ಜನಕಲು ಪೂರ ನೇನು ಮಲ್ಪೊಡು ಪನ್ಪುನ ರೀತಿಡೆ ಭಾವನೆಲು ಬರೆಯರೆ ಶುರುವಾಂಡ್ ಅಂಚಾದ ಇನಿ ಅತ್ಯಂತ ಯಶಸ್ವಿಯಾದ ಈ ಕಾರ್ಯಕ್ರಮ ಮಲ್ಪನೆಗೆ ಈರ್ಲಾವರಿ ಸ್ವಾಮೀಜಿ ಇರು ಪ್ರೇರಣೆ ದಯಬಂಡ ಕೇರಳದಂಚಿನ ಒಂಜಿ ಊರುನು ಇಡೀ ಊರುನು ಹಿಂದುತ್ವದ ಆಧಾರದ ಮಿತಿ ಸಂಘಟನಾತ್ಮಕವಾದ ಕಟ್ಟದೆ ಆ ಊರದ ಎಂಚಿನ ನಮ್ಮ ಹಿಂದುಲೆಗೆ ಕಷ್ಟ ಉಂಡ ಐನ ಪೂರ ಪರಿಹಾರ ಮಲ್ಪನಂಚಿನ ಪ್ರಯತ್ನದ ಒಟ್ಟಿಗೆ ಇನಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಅತ್ತಂದಾಂಡ ಕೇರಳಗೆ ಒಂಜಿ ಎಂಕ್ಲೆಗೆ ಮಾತೆರೆಗಳ ಆಧ್ಯಾತ್ಮಿಕ ಗುರುವಾದ ನಮ್ಮ ಕೊಂಡೆಊರದ ಸ್ವಾಮೀಜಿ ನಂಗೆ ಮಾತೆರೆಗಳ ನಿತ್ಯ ನಿರಂತರ ಮಾರ್ಗದರ್ಶನ ಮಲ್ಪೇರು ಇನಿ ಸಾಯಿ ಪರಿವಾರದ ಅಂಚಿನ ಒಂಜಿ ಸಂಘಟನೆ ಹೋದು ಅಲ್ಪ ಕಾರ್ಯಕ್ರಮ ಭಾಗವಹಿಸಿದೆ ಇಡೇ ಬಂದಾಗ ಎಂಗ್ಲಿಗೆ ಸಮಯ ಮೀರಿದ ಹಿರಿಯಾಪನ ಬರ್ಪರ ಎಂಗ್ಲಿನ ಒಂದು ಜಿಜ್ಞಾಸೆ ಇತ್ತನು ಆಂಡ ಸಮಯಕ್ಕೆ ಸರಿಯಾದ ಇಡೇ ಬರ್ತದೆ ಈ ಕಾರ್ಯಕ್ರಮನ ಪೂಜ್ಯ ಕೊಂಡೆಊರದ ಸ್ವಾಮಿಲು ಸತ್ಸಂಗ ನಡಪಾಯರಿಗೋಸ್ಕರ ಇಡೇ ಬೈದೇರೆ ನಮ್ಮ ಮಾತರನೆಲ್ಲ ಪರವಾದ ಎಂಗೆ ಅರ್ನ ಬಗ್ಗೆ ಜಾಸ್ತಿ ವರ್ಣನೆ ಮಲ್ಪೆರ್ಲ ಗೊತ್ತಿಜ್ಜಿ ಅವ್ರಿಗೆ ಅಗತ್ಯಲೇ ಇಜ್ಜಿ ಆದ್ರೆ ಕೇವಲ ಕೆಲಸ ಗೋವನು ಎಡ್ಡ ರೀತಿ ಸಾಂಗ್ಕೊಡು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬುಲೆಯೋಡು ಹಿಂದುತ್ವಗೆ ಬೆಲೆ ತಿಕ್ಕೋಡು ನಮ್ಮ ರಾಷ್ಟ್ರೀಯ ಸಂಸ್ಕೃತಿ ಬುಳಿಯೋಡು ಜೋಕುಲು ಸಾಂಸ್ಕೃತಿಕವಾದ ಬದುಕೋಡು ಆಧ್ಯಾತ್ಮಿಕ ಚಿಂತನೆದ ಆಧಾರದ ಮಿತಿ ಈ ದೇಶ ದುಂಪೋಡು ಪನ್ಪುನ ಯೋಚನೆ ಇತ್ತನಂಚಿನ ಕೊಂಡೆಊರದ ನಮ್ಮ ಮಾತನೆಲ್ಲ ಪೂಜ್ಯ ಸ್ವಾಮಿಲೇನೆ ನಮ್ಮ ಮಾತನೆಲ್ಲ ಪರವಾದ ಅತ್ಯಂತ ಭಕ್ತಿಪೂರ್ವಕವಾದಿ ಅನ್ನು ಸ್ವಾಗತ ಮಲ್ತಂದಲೆ ಅರೆಗೆ ಈ ಕಾರ್ಯಕ್ರಮದ ಇನಿ ಸಂದೀಪ್ ಬೊಕ್ಕ ಪ್ರಣಾಮ್ ಮುಕ್ಲು ಬತ್ತದೆ ಗೌರವ ಸಮರ್ಪಣೆ ಮಲ್ಪಡೊಂದು ಕೆನನಲ್ಲಿ ಆಗ ಸ್ವಾಮೀಜಿಗೆ ಮಾಲೆ ಮಾತ್ರ ನಿನ್ನ ಕೈಟೇ ಪಾಡ್ಪೋವೆ ಅಂತ ಬಂದು ಈಯೇ ಪಾಡುಡು ಇನಿ ಆಯನ ಪುಟ್ಟದ ದಿನ ಅತ್ಯಂತ ಎಡ್ಡ ರೀತಿಡೆ ಇರ್ನ ಆಶೀರ್ವಾದದ ಮಿತ್ತೆ ಆಯನ ಜೀವನ ದುಂಪಾಡು ಹೊಂಡದೆ ಎಂಕ್ಲು ಇರ್ಡ ಆಶೀರ್ವಾದ ಬೇಡೊಂದು ಆಯನ ಪುಟ್ಟ ಬರ್ಬಾಗಿ ನಮ್ಮ ಮಾತ ಜನಕಲ್ನ ಪರವಾದಲ ಅತ್ಯಂತ ಪ್ರೀತಿಪೂರ್ವಕ ಶುಭಾಶಯನ ಕೊರೊಂದು ವೇದಿಕೆಡೆ ನನವರಿ ಎನ್ನ ಆತ್ಮೀಯ ಮಿತ್ರರೆಲ್ಲ ಈ ಜಿಲ್ಲೆಡೆ ಕುಲಾಲ ಸಮಾಜನ ಒಂಜಿ ಸಂಘಟಿತ ದಿಕ್ಕಿಗೆ ಕೊನಪನ ನೆಲೆಟ್ ಅಕ್ಲೆಗೆ ದಿಕ್ಕಿಜ್ಜಿಂದ ಸರಿಯಾಯನ ದಿಕ್ಕು ಸರಿಯಾಯನ ನಾಯಕತ್ವ ಯಾರೇನು ರಾಜಕೀಯವಾದ ಏತ ಸಂಘಟನಾತ್ಮಕವಾದ ದುಂಬು ಪೋಡು ಒಂದು ಆಲೋಚನೆ ಮಲ್ತಿತ್ತನೆ ರಾಜಕೀಯವಾದ ಆರು ಬನ್ನಗ ಅರೆಗೆ ಒಂಜಿ ರೀತಿದ ಒಟ್ಟೊಟ್ಟಿಗೆ ಇತ್ತನೆ ಯಾನು ಅರೇನೆ ಬೆಂಗವಲಾದ ಅರೆಗೆ ಸಪೋರ್ಟ್ ಮಲ್ದಿನೆ ಇನಿಕ್ಲಯ ಪನ್ಪುನ ಅರೆಡ ಶಕ್ತಿ ಏತುಂಡು ಬಂಡ
ಒಂಜಿ MLA ಆಪುನ ಆತ ಶಕ್ತಿ ಉಂಡರಡ ಆತ ಅನ್ನ ವಾಕ್ ಚಾತುರ್ಯ ಎಲ್ಲ ಉಂಡು, ಬಾಡಿ ಲ್ಯಾಂಗ್ವೇಜ್ ನನೊಂಜಿ ಬೊಕ್ಕೊಂಜಿ ಅರೆಗೆ ಎಂಚಿನ ಪೂರ ಬೋಡು ಅವುಂಡು. ಇನಿ ಕುಲಾಲ್ ಸಮಾಜದ ನಮ್ಮ ಅಖಿಲ ಭಾರತ ಮಟ್ಟಡು ಉಪ್ಪುನಂಚಿನ ನಮ್ಮ ಈ ಭಾಗಡು ಉಪ್ಪುನ ಕುಲಾಲ್ ಸಮಾಜದ ನೇತೃತ್ವ ವಹಿಸೊಂದು ಆಯ್ತು ಅಧ್ಯಕ್ಷರಾದ. ಇನಿ ಸಮಾಜದ ನಡುಟು ಎಡ್ಡೆ ರೀತಿದ ಕೆಲಸ ಮಲ್ತೊಂದು ರಾಜಕೀಯವಾದಲ ಸಾಮಾಜಿಕವಾದ ಸಂಘಟನಾತ್ಮಕವಾದ ನಮ್ಮ ಊರದ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ಪ್ರೋತ್ಸಾಹ ಕೊರೊಂದು ಉಪ್ಪುನಂಚಿನ ಸನ್ಮಾನ್ಯ ಮಯೂರ್ ಉಳ್ಳಾಲ್ ಬೇರೆಲ್ಲ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದಿಲ್ಲ. ಬೇರೆಗೆ ಅಡಪ್ಪ ನಮ್ಮ ಪ್ರಸಾದ್ ಪಕ್ಕ ಸಾಗರ್ ದೇವಿ ಪ್ರಸಾದ್ ಪಕ್ಕ ಸಾಗರ್ ಮುಕ್ಲು ಇರುವೆರ್ಲ ಬರ್ತದೆ ಆರಾರ್ಪಣೆ ಮಲ್ತದ್ದು ಸ್ವಾಗತ ಮಲ್ಪಡೋದಕ್ಕೆ ಏನಂದ್ರೆ ನರೋರಿ ಬಿನ್ನೇರು ನಿಜವಾದ ಆರು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಬತ್ತಿನಾರು ಜಗದೀಶ್ ಏನವೇರು ಆರು ಒಂಜಿ ಕಾಲಡು ರಾಜಕೀಯವಾದ ದಕ್ಷಿಣ ಕನ್ನಡ ಜಿಲ್ಲೆದ ಯುವ ಮೋರ್ಚಾದ ಅಧ್ಯಕ್ಷರಾದ, ವಿಶ್ವ ಹಿಂದೂ ಪರಿಷತ್ತದ ಅಧ್ಯಕ್ಷರಾದ, ನಮ್ಮ ಖ್ಯಾತ ವಕೀಲರಾದ, ಉತ್ತಮ ವಾಗ್ಮಿಯಾದ. ಆ ವಾಗ್ಮಿಯಾನಿಗೋಸ್ಕರ ಕೆಲವು ಕೇಸುಲೇನು ದೆತೊನ್ನಾರಾದ ಜವನರಿಗೆ ಸ್ಫೂರ್ತಿಯುತವಾಯಿನಂಚಿನ ನಾಯಕಿಯಾದ. ಇನಿ ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆದ ವಕ್ತಾರೆ ಆದ. ಸಾಮಾಜಿಕವಾದ ಇನಿಕಲ ಅರ್ನ ಮೇಯ್ಟುಪ್ಪುನಂಚಿನ ರಕ್ತ ಕಣಕನಟ್ಲ ಹಿಂದುತ್ವದ ಆಧಾರದ ಮಿತಿ ಈ ಸಂಘಟನೆ ಆವಡು ಪನ್ಪುರ ಒಂಜಿ ಯೋಚನೆ ಇತ್ತಿನಾರು. ಎಂಗ್ಲ ಮಾತರ್ನಲ್ಲ ಅತ್ಯಂತ ಪ್ರೀತಿದ ಜಗದೀಶ್ ಏನವರೆಗೆ ಪ್ರೀತಿದ ಸ್ವಾಗತ ಪನೊಂದು ಈ ಕಾರ್ಯಕ್ರಮಕ್ಕೆ ರಾಜೇಶ್ ಸುರಕ್ಷಾ ನಗರ ಬಕ್ಕ ನವೀನ್ ಮಿತ್ರ ನಗರ ಸ್ವಾಗತ ಮಲ್ಪಡೊಂದು ಕೇನೊಂದು ಈ ಕಾರ್ಯಕ್ರಮದ ಉಪಸ್ಥಿತರು ಪುನರ್ ನನೋರಿ ಬೆಂಗಳೂರದ ಉದ್ಯಮಿ ಅವರು ಮೂಲತಃ ಉಳ್ಳಾಲದಾರೆ ಅಣ್ಣ ಎನ್ನ ಬಾರಿ ಅತ್ಯಂತ ಆತ್ಮೀಯ ಸ್ನೇಹಿತೆ ಏನಾರ್ದಲ್ಲ ವಿಶ್ವನಾಥ್ ಕೊಹ್ಲಿ ಅನ್ನ ತಿರಾತ್ ಆತ್ಮೀಯ ಸ್ನೇಹಿತೆ ಏನಾರ್ಡ ಯಾಪಲ ವಿನಂತಿ ಮಲ್ಪನು ಮುಲ್ಪ ಏರಾನ್ಲ ಬೇತೆ ಜಾಗ ದೆಪ್ಪುನಿಂದ ಅಂಡ ಬೇತೆ ಎಲ್ಲ ಜಾಗ ದೆಪ್ಪುನಿಂದ ಅಂಡ ಬೆಂಗಳೂರದ ಬರ್ತದೆ ಈರು ಜಾಗ ದೆಪ್ಪಲಿ ಈ ಜಾಗ ಇಕ್ಬಾಲ್ನ ಆಪನೇತ ಬದಲ್ಗೆ ಚಿದಾನಂದರ್ನ ಆಂಡ ಮಾತ್ರ ಎಂಗ್ಲಿಗೆ ಸಂತೋಷ ಅಂಚ ಅದು ಇತ್ತೆಲ್ಲ ಇರಡ ಬಂದ್ಬಿಟ್ಟು ಜಾಗ ಮುಲ್ಪ ಅಲ್ಪ ದೆಪ್ಪಲಿ ಚಿದಾನಂದರ್ ಎಂಗ್ಲ ಮಾತೇರ್ನಲ್ಲ ಬಾರಿ ಆತ್ಮೀಯ ಮಿತ್ರರೆಲ್ಲ ಯಶಸ್ವಿ ಉದ್ಯಮಿ ಆದ ಬೆಂಗಳೂರು ಎಡ್ಡೆ ರೀತಿದ ಚಟುವಟಿಕೆಯನ್ನು ಮಲ್ತೊಂದು ಊರುಡು ಬೇತೆ ಬೇತೆ ಜನಕ್ಲೆಗೆ ತೊಂದರೆಡಿತ್ತನಕ್ಲೆಗೆ ಪೂರ್ವರಿಗಳ ಸಹಕಾರ ಮಲ್ತೊಂದು ವಿಶೇಷವಾದ ನಮ್ಮ ಎನ್ನ ಆತ್ಮೀಯ ಮಿತ್ರರಾದ ಪನಂಚಿನ ಚಿದಾನಂದ ಬೆಂಗಳೂರು ಉದ್ಯಮಿ ಮೇರೆನೆ ನಮ್ಮ ಮಾತೇರ್ನಲ್ಲ ಪರವಾದ ಅತ್ಯಂತ ಪ್ರೀತಿಡಿ ಸ್ವಾಗತ ಮಲ್ತೊಂದು ಪ್ರಖ್ಯಾತ್ ಪಕ್ಕ ಯಜ್ಞೇಶ್ ಮುಕ್ಲು ಇರುವೆರ್ಲ ಬತ್ತದ ಸ್ವಾಗತ ಮಲ್ಪೋಡು. ಈ ಕಾರ್ಯಕ್ರಮದ ನನೋರಿ ಆತ್ಮೀಯ ಮಿತ್ರರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡು ಬ್ಲಡ್ ಬ್ಯಾಂಕ್ಗೆ ನೆತ್ತೆರಿಗೆ ಜನಕ್ಲೆಗೆ ತೊಂದರೆ ಅನ್ನಗ ನೆತ್ತೆರು ಕೊರ್ಪುನೇಟ್ ಆಯ್ತ ನೆತ್ತೆರ್ನ ಒದಗಿಸಾವಿನೇಟ್ ಬಕ್ಕ ಯುವ ಸೇನೆದ ಪ್ರಮುಖ ನಾಯಕರಾದ ನಮ್ಮ ಕುಡ್ಲಡಾಪನಂಚಿನ ಗಣೇಶೋತ್ಸವದ ರೂವಾರಿಯಾದ ವಿಶೇಷವಾದ ಯುವ ಸೇನೆದ ಎಂಗ್ಲ ಮಾತೆರ್ನಲ ನಾಯಕರಂಚಿನ ಯಶೋಧರ್ ಚೌಟ್ರ ವೇದಿಕೆ ಇಡಲೇರು ಅರೆಲ್ಲ ನಮ್ಮ ಮಾತರ್ನಲ್ಲ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಂತೊಂದಲ್ಲೇ ಅರೆಗೆ ಓಂ ಪ್ರಕಾಶ್ ಬಕ್ಕ ದಿವಾಕರ್ ಬತ್ತದ ಸ್ವಾಗತ ಮಲ್ತೊಂದು ಕೆಲವೊಂದ್ರೆ ದಿವಾಕರ್ ಬಕ್ಕ ಓಂ ಪ್ರಕಾಶ್. ನಮ್ಮ ಮಾತರ್ನಲ್ಲ ಪ್ರೀತಿದ ನಮ್ಮ ಶಂಕರ್ ಶಾಂತಿ ನಮ್ಮ ಈ ಕಾರ್ಯಕ್ರಮದ ದುರ್ಗಾ ಪರಮೇಶ್ವರ ದೇವಸ್ಥಾನದ ಭಟ್ರುಲೇರು ಆರು ಕೋಡೆ ಹೊರೆ ಕಾಣಿಕೆ ಬಕ್ಕ ಮೆರವಣಿಗೆಯನ್ನು ಪೂರ ಅತ್ಯಂತ ಯಶಸ್ವಿ ಅದು ಮಲ್ಪನ ಮುಖಾಂತರ ನಮ್ಮ ಮಾತಾ ಕೆಲಸ ಕಾರ್ಯಗಳಿಗೆ ನಿತ್ಯ ನಿರಂತರ ಈ ಬೆಂಗಾವಲ ಅದಂಥದ್ದು ಬರ್ಪಿನ ವರ್ಷ ಹೆಚ್ಚು ಕಡಿಮೆ ಸ್ವಾಮೀಜಿಲ ಬರೋಡು ನಮ್ಮ ಅರ್ನತ್ ನಮ್ಮ ಮಾತೇರ್ನಲ್ಲ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಉಂಟು ಐತ ಜವಾಬ್ದಾರಿಲ್ಲ ನಮ್ಮ ಮಾತೇರ್ಲ ದೇತನು ಐತೊಟ್ಟಿಗೆ ಅರ್ನೊಟ್ಟಿಗೆ ಉಪ್ಪು ಅಂದು ಈ ಸಂದರ್ಭಡೆ ಪನೊಂದು ನಮ್ಮ ಭವಾನಿ ಶಂಕರ್ ಶಾಂತಿ ಬೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು ಪ್ರಹ್ಲಾದ್ ಇಂದಾಜೆ ಬಗ್ಗೆ ಯಶವಂತ ಬತ್ತದ ಶಾಲ್ ಪಾಡ್ದು ಸ್ವಾಗತ ಮಲ್ಪಡೊಂದು ಕೇನೊಂದು ನಮ್ಮ ಮಾತೇರ್ನಲ್ಲ ಪರಿಚಿತರು ಈ ಸರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯುವಂಚಿನ ಸಾಯಿ ಪರಿವಾರ ಸಂಘಟನೆದ ಪ್ರಮುಖರಾಯಿನಂಚಿನ ಪುರುಷೋತ್ತಮ್ ಕಲ್ಲಾಪು ವೇದಿಕೆ ಇಡಲೇರು ಸಾಯಿ ಪರಿವಾರ ಸಂಘಟನೆದ ಬಗ್ಗೆ ಮಸ್ತ್ ಸರಿ ಪಂತೇನು ಸ್ವಾಮೀಜಿಗಳ ಬಗ್ಗೆ ಆ ಬಗ್ಗೆ ಗೊತ್ತುಂಡು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕುನೆ ಕುದುಂಬು ಯಾನೊಂಜಿ ಪಾತ್ರ ಬಂದಿತ್ತೆ ಯಾನು ಅಕ್ಲೆಗೆ ಸಿಹಿ ಸುದ್ದಿ ಅಕ್ಲೆಗೆ ಪಂತಿನತ್ತು
ಯಾನು ಬಂದಿದ್ದೀನಿ ಆ್ಯಂಬುಲೆನ್ಸ್ ಬಿಡುಗಡೆ ಹಾಕೊಂಡು ಒಂಜಿ ಸಾರ್ವಜನಿಕ ಜೀವನ ಬೇತೆ ಬೇತೆ ಕೆಲಸ ಮಲ್ಪ ಅಂತ ಬಂದಿರ್ತೀನಿ. ಅವೇ ಕಾರಣಕ್ಕೋಸ್ಕರ ಕೆಲವರು ಹೆಂಗೆ ಕಿರಿಕಿರಿ ಮಲ್ದಿರು. ಆಂಡ ನಿಜವಾದ ಸಾಯಿ ಪರಿವಾರ ಮಾತ್ರ ಈ ಸರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊನೆಗೆ ಅರ್ಹವಾಯಿನಂಚಿನ ಸಂಸ್ಥೆ ಅಂತ ಅನ್ಪನಿ ಯಾನು ಜಿಲ್ಲಾಡಳಿತಾಗೆ ಮನಪೂರ್ವಕವಾದ ಪಂತೆ ಬಕ್ಕ ಐಕ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊನೆಗೆ ಇತ್ತೆಲ್ಲ ಯಾನು ಬಲವಾದ ಐಕ್ ಬೆಂಬಲ ದಯಬಂಡ ಅಕ್ಕಲು ಕೊರೋನಾದ ಸಂದರ್ಭದ ಮಲ್ತನಂಚಿನ ಕೆಲಸ ಈ ಊರುಡು ಸಂಘಟನೆದ ಕುಲ ಮಲ್ತಿದ್ದೀರು. ಆಯ್ತ ನೇತೃತ್ವ ಪುರುಷೋತ್ತಮ ಬಕ್ಕ ಪ್ರವೀಣ್ ಎಸ್ ಕುಂಪಲ ತೆದೊಂದೇರು ಎಡ್ಡ ರೀತಿಯ ಕೆಲಸ ಮಲ್ದೇರು. ಏರು ಎಡ್ಡ ಯಾನು ಡಿ ಸಿ ಡಪ್ಪಗ ಬಂದಿತ್ತೇನು ಅವರು ಆರು ಮಂಡ್ಯರು 2 ವರ್ಷದ ಸಂಘಟನೆಗೆ ಈಗ ತಕ್ಷಣ ಜಿಲ್ಲಾ ರಾಜ್ಯ ಮಂಡ್ಯ 2 ವರ್ಷ ಅನ್ನದಾನೆ ಅಂಡ್ 1 ವರ್ಷ ಅನ್ನದಾನೆ ಅಂಡ್ ಅಕ್ಕಳು ಮಲ್ತನ ಸಾಧನೆ 10 ವರ್ಷ ಮಲ್ಪಂದನಕ್ಕಲು 25 ವರ್ಷ ಮಲ್ಪಂದನಕ್ಕಲ್ಲ ಮಲ್ಪಂದನ ಸಾಧನೆಯನ್ನು 1 ವರ್ಷ ಮಲ್ತಾರೆ ಅಕ್ಕಳು ಅಂಚಾದ ಅಕ್ಲಿಗೆ ಪ್ರಶಸ್ತಿ ಕೊರಡು ನಾನು ಬಂದಿದ್ದೆ. ಅಕ್ಲಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನೇ ನಮ್ಮ ಜಿಲ್ಲಾಡಳಿತ ಕೊಡ್ತಾನೆ. ಐಕೆ ಈ ಸಂದರ್ಭದ ಅಭಿನಂದನೆ ಸಲ್ಲಿಸೊಂದು ಪುರುಷೋತ್ತಮ್ ಕಲ್ಲಾಪು ಅರಣ್ಯ ಈ ಸಂದರ್ಭದ ಹೃತ್ಪೂರ್ವಕವಾದ ಸ್ವಾಗತ ಮಲ್ಪಡೊಂದು ಒಂದು ನಮ್ಮ ಪ್ರವೀಣ್ ಕುಲ್ಲಾಲ್ಡ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರ ವಿನಂತಿ ಮಂತಂದು. ಈ ಕಾರ್ಯಕ್ರಮದ ಮಂದಿರದ ಅಟಿಲ್ದ ಕೋನಿನ ಅತ್ಯಂತ ಇಡೀ ಅಡಿಗೆದ ನಮ್ಮ 8 ಜನ ಉಪಹಾರ ಪಕ್ಕ ವನಸ್ಸು ನೇನ್ಪುರ ಮಲ್ಪನೆಗೆ ಸಹಕಾರಿಯಾದ ಪೂರ್ಣ ಪ್ರಮಾಣದ ಐತೊಟ್ಟಿಗೆ ತೊಡಗಿಸ ಒಂದು ಕೆಲಸ ಮಲ್ತನೆಟ್ಟು ಒರಿಯಾಯ ನಂಚಿನ ಅಶೋಕ್ ಕುಂಪಲ ಅರೆನ್ಲ ಈ ಸಂದರ್ಭದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತಂದಲ್ಲೇ ಲಕ್ಕತಂತಂದು ನಮಸ್ಕಾರ ಬನ್ನಿ. ನಮ್ಮ ಆಶ್ರಯ ಕಾಲೋನಿದ ದೇವಾನಂದ ಶೆಟ್ರು ಬೆರ್ಲ ನಮ್ಮ ಮಾತೆರ್ನಲ ಪರವಾದ ಅತ್ಯಂತ ಪ್ರೀತಿಡೆ ಬಾರಿ ಪುರ್ಲುಡು ಕೆಲಸ ಮಲ್ದಿನಾರು ಅರೆಲ್ಲ ಮಾತೆರ್ನಲ ಪರವಾದ ಸ್ವಾಗತ ಮಲ್ಪೆ. ಅಂಚನೆ ನಮ್ಮ ಸತೀಶ್ ಇಂಜಿನಿಯರ್ ಬೆರ್ಲ ನಿರಂತರವಾದ ಈ ಒಂಜಿ ನಾಗಬ್ರಹ್ಮಸ್ಥಾನದ ಚಿತ್ರಾಂಜಲಿ ನಗರ ವಿದ್ಯಾನಗರ ಆ ಪರಿಸರದ ಕೆಲಸ ಕಾರ್ಯಾಲಯದ ಒಟ್ಟಿಗೆ ನಮ್ಮ ಈ ಒಂಜಿ ಮಂದಿರದ ನಮ್ಮ ಪೂರ ಒಟ್ಟಿಗೆ ಪನ್ಪನ ನೆಲೆಟ್ಟು ಕೆಲಸ ಕಾರ್ಯಾಲಯ ಬಾರಿ ಪೊರ್ಲುಡು ಮಲ್ದೇರೆ. ಸತೀಶ್ ಚಿತ್ರಾಂಜಲಿ ನಗರ ಇಂಜಿನಿಯರ್ ಬೇರೆಲ್ಲ ಮಾತಿರಲ್ಲ ಪರವಾದ ಸ್ವಾಗತ ಮಲ್ತಂದಲ್ಲೇ. ಅಂಚನೆ ಮಹಿಳಾ ಸಮಿತಿದ ಪ್ರಮುಖರಂಚಿನ ಪ್ರಮೀಳಾ ಮೆರೆಲ್ಲ ಈ ಸಂದರ್ಭದ ಪ್ರೀತಿಡೆ ಸ್ವಾಗತ ಮಲ್ತಂದಲ್ಲೇ. ಅಂಚನೆ ಸುನೀತಾ ಮೋಹನ್ ರಾಜಲ್ಲೇರೆ ಅರೆಲ್ಲ ನಮ್ಮ ಮಾತಿರಲ್ಲ ಪರವಾದ ಸ್ವಾಗತ ಮಲ್ತಂದು ವೇದಿಕೆದ ದುಂಬುಡುಪುನ ನಮ್ಮ ಮಾತಿರಲ್ಲ ಆತ್ಮೀಯರ ನೆಂಚಿನ ವಿಶ್ವನಾಥ್ ಕೊಲ್ಲಿಯಲ್ಲೇರೆ ಅರೆಲ್ಲ ಸ್ವಾಗತ ಮಲ್ತಂದಲ್ಲೇ. ಅಂಚನೆ ನನ್ನ ಆತ್ಮೀಯ ಮಿತ್ರರ ನೆಂಚಿನ ಜೀವನ್ರು ವಕೀಲರುಳ್ಳೇರೆ ಅರೆಲ್ಲ ಸ್ವಾಗತ ಮಲ್ತಂದಲ್ಲೇ. ಎಂಗ್ಲ ಗೌರವಾಧ್ಯಕ್ಷರ ನೆಂಚಿನ ಮೋಹನ್ ಶೆಟ್ಟಿ ಕುಂಪಲಲ್ಲೇರೆ ಅರೆಲ್ಲ ಸ್ವಾಗತ ಮಲ್ತಂದಲ್ಲೇ. ಅಂಚನೆ ದುರ್ಗಾಪರಮೇಶ್ವರ ದೇವಸ್ಥಾನದ ಗಂಗಾಧರ ಕುಚುಮಗದ್ದಲ್ಲೇರೆ ಅರೆಲ್ಲ ಸ್ವಾಗತ ಮಲ್ತಂದಲ್ಲೇ. ಅಂಚನೆ ಸಾಯಿ ಪರಿವಾರದ ಮಾತಾ ಆತ್ಮೀಯ ಬಂಧುಲೇನೆ ಸೇದನ ನಮ್ಮ ಊರದ ಮಾತಾ ಆತ್ಮೀಯ ಬಂಧುಲೇನೆ ಈ ಸಂದರ್ಭದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತಂದು ಈ ಎನ್ನ ಸ್ವಾಗತ ಪಾತ್ರ ಉಂಟಾಯಿ. ಭಜನೆ ಇತ್ತಿನ ಇಲ್ಲದ ವಿಭಜನೆ ಇಜ್ಜಿಯಿಂದ ಹಿರಿಯ ಕುಲ್ಪಂತೀರಿ ಯಾನೊಂಜಿ ಈ ವೇದಿಕೆ ಎಂಕ ನೈತಿಕ ಹಕ್ಕೊಂಡು ಪನ್ಪಿನ ಎನ್ನ ಇಲ್ಲಲೆ ಕರಿನ 50 ವರ್ಷದೊಂಚಿ 355 ಭಜನೆ ಆತನ ಇಲ್ಲ ಆ ಒಂದು ಪುಣ ಇಲ್ಲಿ ಅನ್ನ ಇಲ್ಲ ಇನಿ ಎಂಚಿನ ಆತನ ಮಂಡ ಮಸ್ತ್ ಭಜನ ಮಂಡಳಿಲುಲ್ಲ ಅಂಡ ಭಜನ ಮಂಡಳಿ ಬರ್ಪುನೇನ ಇಲ್ಲಲ್ಲ ಭಜನೆ ಆಪುಜಿ ಒಂದೇ ಅಂತೂತಿನ ಭಜನೆ ಮಂಡಳಿ ಬರ್ಪುನೇನ ಇಲ್ಲಲ್ಲ ಭಜನೆ ಆಪುಜಿ ಒಂದು ಯಾನೊಂಜಿ ದಯಮಲ್ತದ ನಮ ಒಂಜಿ ಅವೇನೊಂಜಿ ಮಲ್ಪುಗ ನಮ್ಮ ಮೂಲ ಮಾತ್ರ ಭಜನೆ ಮಲ್ಪುನತ್ತು ಏತೋ ಜನಟಕ್ಕೇನು ಏನು ಭಜನೆ ಉಂಡ ಇಲ್ಲಲ್ಲ ಅಂದು ಎಂಕುಲು ಎಲ್ಲಿ ಉಪ್ಪುನಾಗ ಇತ್ತಿನಂದು ಒಂದು ಒವೇ ಏರೇ ಒಂಜಿ ನಮ್ಮ ಪ್ರಾಯದ ಕಡೆಕೇನ್ಲಿ ಆಯನ ಇಲ್ಲಲ್ಲಿ ಎಲ್ಲಿ ಉಪ್ಪುನಾಗ ಇತ್ತದಾನೆ ಇತ್ತೇ ಬಿಸಿ ಯಾನ ಆಡಕೇನು ಈ ಎನ್ನಾತು ಬಿಸಿ ಆಯ್ರ ಚಾನ್ಸ್ ಉಂಡ ಮಾರ ಎನ್ನಾತು ಬಿಸಿ ಆಯ್ರ ಚಾನ್ಸ್ ಇಜ್ಜಿ ಅಂಚದು ಎಂಕಿ ಈತ ಬಿಸಿ ಇತ್ತಿನ ಎಂಕೆ ಮಲ್ಪೇರ ಆಪುಣದನ ನಿಕ್ಕದಯ ಮಲ್ಪೇರ ಬಚ್ಚಿ ಯಾನು ಒಂಜಿ ರಡ್ಡು ಉದಾಹರಣೆ ಕೊರ್ಪೆ ಒಂದು ಅಂತ ಅಧಿಕ ಪ್ರಸಂಗ ಆಪಣದನ್ನ ಗೊತ್ತು ಜಾಂಡ ಪಣೋಡಿತ್ತಿನ ಎನ್ನ ಇಲ್ಲಡೆ ಎನ್ನ ಮಗೆ 4ನೇ ಕ್ಲಾಸ್ ಉಡುಪುನಾಗ ಆಯನ ಇಲ್ಲದ ಒಂಜಿ ಬರ್ತ್ಡೇ ಮಲ್ತನು ಬರ್ತ್ಡೇ ಮಲ್ಪನಾಗ ಒಂಜಿ 7 ಹೆಣ್ಮ ಜೋಕುಲು ಬತ್ತ ಐಟ್ ವರಿ ಬ್ಯಾರಿ ಯಾನದಲ್ಲ ಉಂದತ್ತು ಬಾತಿರ್ನು ಇಲ್ಲಡೆ ಬತ್ತಿಸತಿಗೆ ಅಪ್ಪಗ ಪಾಸದ ಬರ್ತು ಇಲ್ಲಡೆ ಬತ್ತಿಸತಿಗ ಎನ್ನ ಬಡಿದಿರ ಬಂಡೆ ಆಂಟಿ ಟಿವಿ ಬಂದ್ ಮಾಡಿ ಬಂಡೆ ಆಯೆ ಎನ್ನೆ ಇಲ್ಲಡೆ ಬರ್ತದೆ 4ನೇ ಕ್ಲಾಸ್ದ ಹುಡುಗಿ ಇಲ್ಲಲ್ಲ ಟಿವಿ ಬಂದ್ ಮಾಡಿ ಬಂಡೆ ಆಕೆ ಎನ್ನ ಬಡಿಗ ನಾವೆಲ್ಲ ತೆಡ್ಲಿ ಮಿಂಚಿ ಬರೋದುಂಡು ಐಕ್ ಟಿವಿ ಬಂದ್ ಮಾಡ್ಬಿಡ ಯಾಕೆ ಬಂದ್ ಮಾಡೋದು ಅಲ್ಲ ನಮಗೆ ಉಪವಾಸ ನಮಗೆ ಟಿವಿ ನೋಡಬಾರ್ದು ಬಂಡೆ ಎನ್ನಲೆ ಎನ್ನ ಇಲ್ಲಡೆ ಬರ್ತದೆ ಬೊಕ್ಕೊಂಜಿ ಬಾಲೆ ಟಿವಿ ಎನ್ನ ಇಲ್ಲದ ಬಂದು ಮಲ್ಪಡು ಬಣ್ಣ ಒಂಜಿ ಧರ್ಮದ ಬಗ್ಗೆ ಕಮಿಟ್ಮೆಂಟ್ ತೋಡು ಯಾನ್ ಮನ್ಪುನಿ
ನಮ್ಮ ಓವೇ ಜೋಕ್ಲೆಗಿಚ್ಚಿ ಆತ ಉಪ್ಪೊಡುಂದಲೇ ಏನು ಪನ್ಪುಣತ್ತು ಆ ನಮ್ಮನೆ ಕಮಿಟ್ಮೆಂಟ್ ನಮ್ಮ ಇಲ್ಲಡೆ ಬರ್ತದೆ. ನಮ್ಮ ಇಲ್ಲದ ಟಿ ವಿ ಬಂದ್ ಮಲ್ಪೋಡು ಪಂಡ ಅದು ನಮ್ಮ ಮಲ್ತಿಜ ಅವು ಬೇತೆ ವಿಷಯ ಅಂಡ ಪನ್ಪೇರತ್ತ ಅಂಚಿನ ಒಂಜಿ ಕಮಿಟ್ಮೆಂಟ್ ಆತ ಕಮಿಟ್ಮೆಂಟ್ ಬೋಡೊಂದು ಏನು ಪನ್ಪುಣತ್ತು ಬಂದುಲೆ ಒಂತೆ ಅಂಡ್ಲ ನಮ್ಮ ಜೋಕ್ಲೆಗೆ ಇನಿ ಓಡೆ ಮುಟ ಆತನ ಪಂಡ ಈ ಟಿ ವಿದ ಈ ಮೊಬೈಲ್ದ ಮರ್ಲು ಓಡೆ ಮುಟ ಆತನ ಪಂಡಾಗ ಒರಿ ಬಿನ್ನೇರು ಬತ್ತಂಡ ಆಡ ಒಂಜಿ ಲೆತ್ತದತ್ತು ನಮ್ಮ ಕುಟುದು ಬಾತೆರಡು ನಮ್ಮ ಆಯನ ಇಲ್ಲಡೆ ಪೋದು ಕುಟುದು ಬಾತೆರಡು ದಯಪಂಡ ಆಯನ ನೆಟ್ಟ ಉಲ್ಲೇ ಉಪ್ಪೆ ಟಿ ವಿಡೆ ಉಪ್ಪೆ ಮೊಬೈಲ್ಡೆ ಉಪ್ಪೆ ದಯಮಲ್ತದ ಅಪ್ಪೆಲ್ಲ ನಮ್ಮ ಯಾನು ಓಲ್ಲ ಒಂದಿನ ಒಂಜಿ ಪನ್ಪೆ 10ನೇ ಕ್ಲಾಸ್ ಮುಟ ನಮ್ಮ ಜೋಕ್ಲೆಗೆ ಮೊಬೈಲ್ ಕೊರ್ರೆ ಬಲ್ಲಿ ಇತ್ತೆ ಕೊರಂದೆ ಕುಲ್ಲೇರ ಪಿಲ್ಲೇಮಂಡ 2ನೇ ಜೋಕ್ಲೆ 2ನೇ ಕ್ಲಾಸ್ ಜೋಕ್ಲೆಗೆ ಆನ್ಲೈನ್ ಕ್ಲಾಸ್ ಆಗ್ತಾನೆ ಆಂಡಲ ಏತ್ ಕಮ್ಮಿ ಮಲ್ಪೇರ ಹಾಕೊಂಡು ಇತ್ತ ಬಂದ್ಪೇರು ಮೊಬೈಲ್ ಅನಿವಾರ್ಯ ಆದಪ್ಪು ಅಂಡ ಒಯ್ಕ್ ಬೋರ್ಡ್ ಐಕೆ ಉಪಯೋಗ ಮಲ್ಪಗ ಇನಿ ಮೊಬೈಲ್ ಸಮಾಜನು ಕಂಪ್ಲೀಟ್ ಹಾಲ್ ಮಲ್ತು ಬಿಡ್ತುಂಡು ಅಂಚಾದ ಬಂದುಲೆ ಯಾನೆ ನಮ್ಮ ಜೋಕ್ಲೆಗೆ ಐನಾತ್ ಮಸ್ತ್ ನಮ್ಮ ತೀರ್ಜಿಡ್ಲ ಏತು ಒಂತೆ ಅಂಡ್ಲ ತೀರ್ನಾಥ್ ನಮ್ಮ ಸಂಸ್ಕಾರ ಕೊರ್ಕ ಒಂದೊಂಜಿ ಬಾರಿ ಕುಸಿತ ಸಂಗತಿ ಮೂಲು ಇಡೀ ದೇಶೋಡು ಒಂಜಿ ಹಿಂದೂ ಬಹುಸಂಖ್ಯಾತತೆ ಇತ್ತಿನ ಜಾಗ ಮಸ್ತ್ ಮುಸ್ಲಿಂ ಬಹುಸಂಖ್ಯಾತಿನ ಉಂಡು ಆಂಡ ಅಕುಲು ಬಹುಸಂಖ್ಯಾತೆ ಇತ್ತಿನ ಜಾಗಡ್ ನಮ ಹೆಚ್ಚ ಸಂಖ್ಯಾತಿನಿ ಒಂಜಿ ಉಂದುಲ ಒಂಜಿ ಸ್ವಾಮಿಲ್ನ ಉಪ್ಪಳದ ಕ್ಷೇತ್ರಲ ಒಂದೊಂಜಿ ಬಾರಿ ಎಂಕ್ ಕುಸಿತ ಸಂಗತಿ ಲೇಮಂಡ ಒವ್ವೇ ಒಂಜಿ ಕೇನ್ಲೆ ಕುಡ್ಲಾಡು ದುಂಬು ಪಳ್ಳಿಡು ಹಿಂದೂ ಏರಿಯಾ ಇತ್ತೆ ಪೋತು ನಮ್ಮ ಕೈಡ್ದು ಇದು ಓಲೇಕೇನ್ಲೆ ಗುರುಪುರ ಎಂಚ ದುಮ್ಮು ನಮ್ಮ ಇತ್ತಾಕಲ್ನ ಅಂಡ ಒಂದು ಉಲ್ಟ ಆತನ ದಯಪನ್ನಗ ನಮ್ಮ ಒಗ್ಗಟ್ಟಾದುಲ್ಲ ಈತ್ ಸಂಖ್ಯೆಡು ಬತ್ತಿನ ಅಪ್ಪೆಲ್ಲೆಗೆ ಮಾತೆರೆಗಳ ನಮಸ್ಕಾರ ಮಲ್ತೊಂದು ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಅನ್ನ ಜೀವನದ ಸೌಭಾಗ್ಯ ಅಂದ್ಯನ್ನುವೆ ಕೊಂಡವೇರು ಸ್ವಾಮೀಜಿಲ್ನ ಕೈತಳ್ದು ಈತ್ ಅಪ್ಪೆಲ್ಲನ್ನು ಕೊಟ್ಟಿಗೆ ಈ ಒಂಜಿ ಭಜನಾ ಕಾರ್ಯಕ್ರಮದ ಭಾಗವಹಿಸು ನಾವು ಅತ್ಯಂತ ಸಂತೋಷವಾಗಿ ಕೊರ್ಕೊಂಡು ಐಟ್ಲ ಈ ಕುಂಪಲ ಪರಿಸರಡ್ 25 ವರ್ಷದ ದುಂಬು ಪ್ರಾರಂಭ ಆತಿನಂಚಿನ ಈ ಬಾಲಕೃಷ್ಣ ಭಜನಾ ಮಂದಿರ ಕೃಷ್ಣೆ ಪನ್ಪಿನವು ಎಂಕಲ ಒಂಜಿ ಆರಾಧ್ಯ ದೈವ ಒಂಜಿ ಮಾರ್ಗದರ್ಶಕ್ಕೆ ಒಂಜಿ ಎಡ್ಡೆ ಫಿಲೋಸಫರ್ ಯಾನ್ ಯಾಪಲ ಸತೀಶನನ್ನು ತೂವೊಂದು ಒಂಜಿ ಪಾತ್ರ ನನ್ನ ಮನಸ್ಸನ್ನು ಯೋಚನೆ ಮಂದೊಂದುಪ್ಪೆ ಈ ಸತೀಶ್ ಕುಂಪಲ ಪನ್ಪಿನಂಚಿನ ಒಂಜಿ ವ್ಯಕ್ತಿಡ ಈತು ಒಂಜಿ ಛದಿ ಎಂಚ ಬತ್ತಂಡು ಈ ರೀತಿದ ಒಂಜಿ ಚಾಕಚಕ್ಯತೆ ಎಂಚ ಬತ್ತಂಡು ಬಹುಶಃ 25 ವರ್ಷದಿಂಚ ನಿರಂತರವಾದ ಶ್ರೀಕೃಷ್ಣನ ಆರಾಧನೆ ಮಂತೊಂದು ಉಪ್ಪು ನಡೆದಾದ್ರೇ ಸತೀಶನ್ನ ಈರು ಉಳ್ಳಾಲದ ಒಂಜಿ ಚಾಣಕ್ಯಾದ ರೂಪುಗೊಳ್ಳಿದರೆ ಒಂಜಿ ಅಭೂತಪೂರ್ವನಂಚಿನ ಒಂದು ಸಂಘಟಕ್ಕೆ ಅದು ರೂಪುಗೊಳ್ಳಿದರು ಎಕಡೆ MC ಒಂಜಿ ಪಾತ್ರನ ಪಂಡೇರು ಅರುಣ್ ಒಂಜಿ ಉಪ್ಪಳಡೆ ನಮ್ಮ ಹಿಂದೂ ನಕಲೆಗೆ ಒಂಜಿ ಎಡ್ಡೆ ರೀತಿಯ ಸ್ವಾಮೀಜಿ ನೇತೃತ್ವದ ಅಲ್ಪ ಒಗ್ಗಟ್ಟಾತೇರಿ ಒಂಜಿ ಕುಂಪಲದ ಈ ಪರಿಸರಡ್ ಬಾಲಕೃಷ್ಣ ಮಂದಿರದ ನೇತೃತ್ವದ ಒಟ್ಟಿಗೆ ಆತೇರಿ ಆ ತತ್ ಎಂಕ್ ಭವಿಷ್ಯಡು ತೋಜುಂಡು ಇಡೀ ಉಳ್ಳಾಲಾಗ ಒಂಜಿ ಶಕ್ತಿ ಕೇಂದ್ರವಾದ ಈ ಕುಂಪಲ ರೂಪುಗೊಳ್ಳುಂಡು ಪನ್ಪಿನಂಚಿನ ಪ್ರತಿ ಲಕ್ಷಣಲ ಇನಿ ಎಂಕ್ ತೋಜೊಂದುಂಡು ಶಕ್ತಿ ಕೇಂದ್ರವಾದ ರೂಪುಗೊಳ್ಳುಂಡು ಪನ್ನಡ ಒಂಜಿ ಮಹಾನ್ ಸಂಘಟಕ್ಕೆ ಒಂಜಿ ಮಹಾನ್ ನಾಯಕೆ ಈ ಉಳ್ಳಾಲಾಗ ಮಾರ್ಗದರ್ಶನ ಕೊರಪುನಂಚಿನ ಈ ಉಳ್ಳಾಲದ ಹಿಂದೂ ನಕಲಿನ ಪ್ರತಿನಿಧಿಸಿನ ವ್ಯಕ್ತಿ ಈ ಕುಂಪಲ ಪರಿಸರಡೆ ಬರ್ಪುನಂಚಿನ ಲಕ್ಷಣ ಎಂಕ್ ತೋಜುನು ಸತೀಶನ್ನ ದೇವರನ್ನ ದಯಟ್ ಈತ್ ನಿಸ್ವಾರ್ಥವಾದ ಕೆಲಸ ಮಂತದ್ದು ಇಡೀ ಊರದ ಜನಕಲಿನ ಸಂಘಟನೆ ಮನ್ಪುನಂಚಿನ ರೀತಿ ದಯಕ ಪಂಡ ಒವೇ ಒಂಜಿ ಲೀಡರ್ ಆಯಕ ಪೂರ ಕಡೆಟ್ಲ ಬೆಂಬಲ ಉಪ್ಪುನು ಅತನ ದಿಂಜ ಕಡೆಟ್ ಸಪೋರ್ಟರ್ ನಕ್ಲುಪ್ಪೇರು ಅತನ ಬೇತ ಕಡೆಟ್ ಜಾತಿದ ನನೊಂಜಿ ಸಪೋರ್ಟರ್ ನಕ್ಲುಪ್ಪೇರು ಆ ವ್ಯಕ್ತಿ ಪುಟ್ಟುದಿನ ಏರಿಯಾಡ್ ಆ ಒಂಜಿ ಸಾರತ್ತ ಹೇಳುವುದು ಇಲ್ಲಾಗಲ ಯಾನ ಭಜನದ ಮುಖಾಂತರ ಆಕ್ಲಿನ ಪರಸ್ಪರ ಡೈಲಿ ಆಕ್ಲಿನ ಒಂಜಿ ವರ್ಷಗುರಾಲ ಸಂಪರ್ಕ ದೀಪ ಪ್ರತಿ ವ್ಯಕ್ತಿನಕ್ಲಿಗೆ ತಿಕ್ಕು ಪನ್ಪಿನ ಆ ವಿಶ್ವಾಸನ ಒರಿತೊಂದು ಈತ ರೀತಿ ಅಭೂತಪೂರ್ವಕವಾದ ಸಂಘಟನೆ ಮನ್ಪುಡುಂದಾಂಡ ಬಹುಶಃ ಇರ್ನಂಚಿನ ನಾಯಕಿ ಎಂಕ್ಲೆಗೆ ಈ ಉಳ್ಳಾಲಾಗ ಬೋರ್ಡು ಪನ್ಪಿನ ಅನಿವಾರ್ಯತೆ ಉಂಡು ನಿಕ್ಲೆಗೆ ಪೂರರೆಗ್ಲ ಎಡ್ಡದಿ ಕಡೆ ಮೂಲ ಬೈದಿನಂಚಿನ ಪೂರ ಭಕ್ತಾದಿ ನಕ್ಲಿಕ್ಕೆಲ್ಲ ಯಾನ್ ಶುಭಾಶಯ ಗುರೊಂದು ನಿಜವಾಯಿನ ಒಂಜಿ ನಿತ್ಯಾನಂದ ಆಶ್ರಮನೆ ನಿತ್ಯ ಆನಂದ ತಿಕ್ಕುನ ಆಶ್ರಮನೆ ಅಂಚಾದ ಇನಿ ಇಡೆಗೆ ಬತ್ತಿನಂಚಿನ ಕೊಂಡೆಯೂರು ಶ್ರೀಗಳು ಒಟ್ಟು ಈ ಕಾರ್ಯಕ್ರಮದ ಬಗ್ಗೆ ರಜತೋತ್ಸವದ ಬಗ್ಗೆ ರಜತ ಪಾತೆರ ಕೊರ್ಪೇರು ಉಡಲದ ಕೊಂಡೆನು ಬುಡುಪಾದುದೀಕ ಕೊಂಡೆಯೂರ ಅವಧೂತ ನಿತ್ಯ ಆನಂದದ ವಚೋತೀರ್ಥ ಮೈಪುಯರು
भवति यदुर्भावात् एडमुकोऽपि भाग्ये जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचस्निर्धत्तां सन्नभिं मनसे च नादबिन्दुकलातीत पूर्णब्रह्मसनातन आत्माय अवधूताय नित्यानन्दगुरवे नमः। वसुदेवसुतं देवं कंसचाणूरमर्दनं ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸತ್ಸಂಗಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಒಮ್ಮೆ ನಾರದ ಮಹರ್ಷಿಯವರು ಸಾಕ್ಷಾತ್ ನಾರಾಯಣನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ನನಗೆ ಸತ್ಸಂಗದ ಮಹಿಮೆ ಹೇಳಬೇಕು ಅಂತ. ಆಗ ನಾರಾಯಣ ದೇವರು, ನೀನು ಭೂಲೋಕಕ್ಕೆ ಹೋಗು, ಒಂದು ಇಂತಹ ಸ್ಥಳದಲ್ಲಿ ಒಂದು ಹುಳು ಈಗ ತಾನೇ ಹುಟ್ಟಿದೆ, ಅದರ ಬಳಿಯಲ್ಲಿ ಹೋಗಿ ವಿಚಾರಿಸಿಕೋ ಅಂತ. ಒಂದು ಹುಳ ಹುಟ್ಟಿದೆ, ನಾರಾಯಣ ದೇವರು ಹೇಳಿದರು ಎಂಬ ಕಾರಣಕ್ಕೆ ಆ ಹುಳುವಿನ ಬಳಿಗೆ ಬಂದು ಅದರಲ್ಲಿ ಕೇಳ್ತಾರೆ. ಸತ್ಸಂಗದ ಮಹಿಮೆ ಅಂತ ಹೇಳೋ ಮೊದಲೇ ಆ ಹುಳ ಒಮ್ಮೆ ಕುಣಿದಲ್ಲೇ ಸತ್ತು ಹೋಯಿತು. ಬಹಳ ಬೇಸರ ಆಯಿತು. ಪ್ರಶ್ನೆಗೆ ಉತ್ತರಿಸಿ ಕೊಡುವ ಮೊದಲೇ ಇದು ಪ್ರಾಣ ಕಳ್ಕೊಂಡಿತ್ತಲ್ಲ ಅಂತ ವಾಪಸ್ಸು ವೈಕುಂಠಕ್ಕೆ ಬಂದು ದೇವರಲ್ಲಿ ಹೇಳ್ತಾರೆ, ಇಂತಹ ಘಟನೆ ಸಂಭವಿಸಿ ಹೋಯಿತು, ಅದರಿಂದ ಉತ್ತರ ಸಿಕ್ಕಿಲ್ಲ ಅಂತ. ಆಗ ದೇವರು ಮತ್ತೊಮ್ಮೆ ಕಳಿಸ್ತಾರೆ, ಈಗ ಇಂತಹ ಸ್ಥಳದಲ್ಲಿ ಒಂದು ಚಿಟ್ಟೆ ಹುಟ್ಟಿಕೊಂಡಿದೆ, ಅದರ ಬಳಿಗೆ ಹೋಗು, ಅದು ಉತ್ತರ ಕೊಡುತ್ತದೆ. ಅಲ್ಲಿ ಹೋದಾಗಲೂ ಇದೇ ರೀತಿಯಲ್ಲಿ ಅದು ಜೀವ ಬಿಟ್ಟಿತ್ತು. ಮತ್ತೆ ಬಂದಾಗ ದೇವರು ಹೇಳ್ತಾರೆ, ಈಗ ತಾನೇ ಒಂದು ಮೊಟ್ಟೆ ಹೊಡೆದು ಒಂದು ಹಕ್ಕಿ ತನ್ನ ಮರಿ ಹೊರಗೆ ಬಂದಿದೆ, ಆ ಮರಿಯಲ್ಲಿ ಹೋಗಿ ಕೇಳು. ಇವ ಮನಸ್ಸಿನಲ್ಲಿ ಸಣ್ಣ ಆತಂಕ ಇಟ್ಟುಕೊಂಡು ಹೋದ, ಅಲ್ಲಿಯೂ ಇದೇ ನಡೆದು ಹೋಯಿತು. ಆಗಲೇ ಸತ್ಸಂಗದ ಮಹಿಮೆ ಅಂತ ಹೇಳುವ ಆ ಶಬ್ದ ಮುಗಿದರೊಳಗೆ ಅದು ಪ್ರಾಣ ಬಿಟ್ಟಿತು. ಇವನಿಗೆ ಬಹಳ ಆತಂಕ ಆಯಿತು. ನಾನು ಹೋಗಿ ನನ್ನನ್ನು ಕಂಡ ಕೂಡಲೇ ಎಲ್ಲ ಜೀವ ಬಿಡ್ತಾ ಉಂಟು. ದೇವರಲ್ಲಿ ಬಂದು ಹೇಳ್ತಾರೆ, ಇಲ್ಲ ಇಲ್ಲ, ಇಂಥ ಉತ್ತರ ಬೇಡ ನನಗೆ, ಸರಿಯಾಗಿ ಒಂದು ಒಳ್ಳೆ ಸ್ಥಳ ತೋರಿಸುವ. ಈಗ ಒಂದು ಜಿಂಕೆ ಮರಿ ಹಾಕಿದೆ, ಅದರ ಬಳಿ ಹೋಗು, ನಿನಗೆ ಉತ್ತರ ಸಿಗುತ್ತದೆ ಅಂತ. ಅಲ್ಲಿ ಹೋದಾಗಲೂ ಜೀವ ಬಿಡ್ತು. ಅವನಿಗೆ ಬಹಳ ಆತಂಕ ಆಯಿತು. ನಾನು ಹೋದ ಕೂಡಲೇ ಪ್ರಾಣ ಬಿಡ್ತಾ ಉಂಟು, ಆದ ಕಾರಣ ನನಗೆ ಇನ್ನು ಇದರ ಉತ್ತರ ಸಿಗಬೇಕಾಗಿಲ್ಲ, ಬೇಡ ಸಾಕು. ಇಲ್ಲ ಇಲ್ಲ, ಈಗ ಒಂದು ಅರಮನೆಯಲ್ಲಿ ಬಹಳ ವರ್ಷಗಳ ನಂತರ ರಾಜನಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ದೂರ ಆದಂತಹ ದಿವಸ. ಅಂದರೆ ಒಂದು ಮಗುವಿನ ಜನನ ಆಗಿದೆ, ಅಲ್ಲಿ ಹೋಗಿ ಕೇಳುವಂತ. ದೇವರೇ ನೀನೇ ಹೇಳ್ತಾ ಇದ್ದೀಯಾ, ಬಹಳ ಸಮಯದ ನಂತರ ಮಕ್ಕಳಿಲ್ಲ ಎಂಬ ಚಿಂತೆ ದೂರ ಆದ ದಿವಸ ಅಂತ. ಅಂದರೆ ಮಕ್ಕಳಿಲ್ಲ ಎಂಬ ಚಿಂತೆ ದೂರ ಆದಂದ್ರೆ ಒಂದು ಮಗುವಾಗಿದೆ, ರಾಜಕುಮಾರನ ಜನನ ಆಗಿದೆ, ನಾನು ಹೋಗುವುದಿಲ್ಲ. ಇಲ್ಲ, ಈ ಸಾರಿ ನಿನಗೆ ಸರಿಯಾದ ಉತ್ತರ ಸಿಗುತ್ತದೆ ಅಂತ ಧೈರ್ಯ ಮಾಡಿಕೊಂಡು ಬರ್ತಾನೆ. ಆ ಸಂಭ್ರಮ ಹೇಗಿರಬಹುದು? ರಾಜ ಮದುವೆ ಆಗಿ ಬಹಳ ವರ್ಷ ಆಗಿ ಮಕ್ಕಳಿಲ್ಲ ಎಂಬ ಚಿಂತೆ ದೂರ ಆದಂತಹ ದಿವಸ ಸಂಭ್ರಮದಿಂದ ಎಲ್ಲರಿಗೂ ದೊಡ್ಡ ದೊಡ್ಡ ಉಡುಗೊರೆಯನ್ನೆಲ್ಲ ಕೊಟ್ಟು ಬಹಳ ಸಂಭ್ರಮದ ವಾತಾವರಣ ಇದೆ. ಈ ನಾರದ ಮಹರ್ಷಿಗಳು ಹೆದರಿಕೆಯಿಂದ ಬಂದು ಆ ಮಗುವಿನ ಬಳಿಯಲ್ಲಿದ್ದುಕೊಂಡು ಮಗುವಿನ ಕಿವಿಯಲ್ಲಿ ಮೆಲ್ಲ ಕೇಳ್ತಾನೆ. ಆದರೆ ಮಗು ಜೀವ ಬಿಡಲಿಲ್ಲ, ಮಗುಗೇನು ತೊಂದರೆ ಆಗಿಲ್ಲ, ಮಗು ಉತ್ತರ ಹೇಳ್ತದೆ. ಮಹರ್ಷಿಗಳೇ, ನೀವು ನನ್ನಲ್ಲಿ ಕೇಳುವಂಥ ಪ್ರಶ್ನೆಗೆ ನೀವು ಇಷ್ಟು ದಿವಸಗಳಿಂದ ನೀವು ಅನುಭವಿಸ್ತಾ ಇದ್ದೀರಲ್ಲ, ಏನು? ನಾನು ಒಂದು ಹುಳವಾಗಿ ಹುಟ್ಟಿದ್ದು, ನಿಮ್ಮಂಥ ಮಹಾತ್ಮರ ದರ್ಶನದಿಂದ ಆಗಲೇ ನನಗೆ ಮೋಕ್ಷ ಸಿಕ್ಕಿತ್ತು. ನಾನೊಂದು ಪತಂಗವಾಗಿ ಹುಟ್ಟಿದೆ, ನಿಮ್ಮ ದರ್ಶನದಿಂದ ನನಗೆ ಆಗಲೇ ಮೋಕ್ಷ ಸಿಕ್ಕಿತು. ಒಂದು ಹಕ್ಕಿಯಾಗಿ ಹುಟ್ಟಿದೆ, ನಿಮ್ಮ ದರ್ಶನ ಮಾತ್ರದಿಂದ ಮೋಕ್ಷ ಸಿಕ್ಕಿತು. ಪುನಃ ಒಂದು ಜಿಂಕೆ ಮರಿಯಾದೆ, ಆಗಲೂ ನೀವು ದರ್ಶನ ಭಾಗ್ಯ ಕೊಟ್ಟು ನನಗೆ ಮೋಕ್ಷ ಕೊಟ್ಟಿದ್ದೀರಿ. ಈಗ ನಾನು ಇಂತಹ ಪುಣ್ಯದಿಂದ ಈ ಅರಮನೆಯಲ್ಲಿ ರಾಜಕುಮಾರನಾಗಿ ಹುಟ್ಟಿದ್ದೇನೆ ಅಂತ. ಮಹಾತ್ಮರ ದರ್ಶನವಾದರೆ ಸಾಕು, ನಮಗೆ ಪಾಪಗಳ ಕೊಳೆಯೆಲ್ಲ ಪರಿಹಾರ ಆಗುತ್ತದೆ. ನಾವು ಮೋಕ್ಷವನ್ನು ಪಡೆಯುವ ಸಾಧನೆಯ ಕಡೆಗೆ ಸುಲಭ ಸಾಧ್ಯವಾಗುತ್ತದೆ. ಇಲ್ಲಿ ಬಂದಾಗ ನನಗೆ ಸತ್ಸಂಗ ಯಾರಿಗೆ ಬೇಕು? ಎಲ್ಲರಿಗೂ ಬೇಕು, ನನಗೂ ನಿಮಗೆಲ್ಲ ಬೇಕು. ಆದರೆ
ನಿಮಗೆ ಧರ್ಮದ ಬಗ್ಗೆ ಹೇಳಬೇಕು ಅಂದಾಗ ನನಗೆ ಒಂದು ಸಂಕೋಚ ಬಂತು. ಯಾವ ಊರಿಗೆ ಬಂದು ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು, ಧರ್ಮ ಕಾರ್ಯ ಮಾಡಬೇಕು ಅಂತ ಹೇಳಬೇಕು ಅಂತ ಊರು ಧರ್ಮ ಕಾರ್ಯ ಮಾಡಿ ನಮ್ಮನ್ನು ಕರೆದದ್ದು. ನೀವೆಲ್ಲ ಪುಣ್ಯಾತ್ಮರಿದ್ದೀರಿ. ಇಂತಹ ಕಾರ್ಯವನ್ನು ಸಂಘಟಿಸಬೇಕಿದ್ದರೆ ನೀವೆಷ್ಟು ಪುಣ್ಯಾತ್ಮರಿದ್ದೀರಿ ಅಂತ ನಮ್ಗೆ ಗೊತ್ತಾಗುತ್ತದೆ. ಹಾಗಾಗಿ ಕರ್ತವ್ಯ ಎಂಬ ನೆಲೆಯಲ್ಲಿ ಏನೋ ಒಂದಿಷ್ಟು ಮಾತಾಡಬೇಕಷ್ಟೇ. ಇದು ಕುಂಪಲ, ನಮ್ಮದು ಉಪ್ಪಳ, ಎಲ್ಲ ಪ್ರಾಸ ಹತ್ತಿರ ಇದೆ. ಎಲ್ಲ ಕಡೆ ಉಪ್ಪಟಲ ಇತ್ತು, ಆದರೆ ಇಲ್ಲಿ ಈಗ ಶಾಂತ ಆಗಿದೆ. ಇಲ್ಲೆಲ್ಲ ನಮ್ಮವರ ಸಂಖ್ಯೆ ಹೆಚ್ಚಾಯಿತು. ಇಲ್ಲಿ ಮುಸಲ್ಮಾನರು ನೆಮ್ಮದಿಯಿಂದ ಇರ್ತಾರೆ, ಅದು ವಿಶೇಷ. ಹಿಂದೂಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅಲ್ಪಸಂಖ್ಯಾತರು ಇರ್ಬೋದು, ಯಾರು ಇದ್ದರೂ ಅವರು ಚೆನ್ನಾಗಿರ್ತಾರೆ. ಯಾಕೆಂದರೆ ಹಿಂದೂ ಅಂದರೆ ಹಿಂಸೆಯಿಂದ ದೂರ ಇರುವವರು ಅಂತ ಲೆಕ್ಕ. ನಮ್ಮ ರಕ್ಷಣೆಗೆ ನಾವು ಸಿದ್ಧ ಆಗಲೇಬೇಕು. ಆದರೆ ನಾವು ಚೆನ್ನಾಗಿದ್ದರೆ ಎಲ್ಲರ ರಕ್ಷಣೆಯನ್ನು ನಾವು ವಹಿಸ್ಕೊಳ್ತೇವೆ. ಇಂಥ ಶ್ರೇಷ್ಠ ಭಾರತ, ಭಗವಂತ ಅವತರಿಸಿದ ಪುಣ್ಯ ಭೂಮಿ ಇದು. ಅಂತಹ ಭಗವಂತ ಅವತರಿಸುವಾಗಲೇ ಒಂದು ಒಳ್ಳೆ ಒಳ್ಳೆ ಸಂದೇಶವನ್ನು ಕೊಟ್ಟೇ ಬಂದಿದ್ದಾನೆ. ನಾವೆಲ್ಲ ಗಮನಿಸ್ಕೊಳ್ಬೇಕು. ನಾನು ಪ್ರತ್ಯಕ್ಷವೋ ಪರೋಕ್ಷವೋ ಹೇಳುವಂಥ ಮಾತನ್ನು ತಾಯಂದಿರು ಸ್ವಲ್ಪ ಗಮನಿಸಬೇಕು. ಇವತ್ತೆಲ್ಲ ನಮ್ಮವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಆ ದೃಷ್ಟಿಯಲ್ಲಿ ಗಮನಿಸುವಾಗ ಬಾಲಕೃಷ್ಣನ ಅಪ್ಪ ಅಮ್ಮ ಇದ್ದಾರೆ. ದೇವಕಿ ಪರಮಾನಂದಂ ಕೃಷ್ಣಮ್ಮಂದೇ ಜಗದ್ಗುರು ಅಂತ ಹೇಳ್ತೇವೆ. ದೇವಕಿಗೆ ಪರಮಾನಂದವನ್ನು ಕೊಟ್ಟಂತಹ ಕೃಷ್ಣನಿಗೆ ಜಗದ್ಗುರು ಅಂತ ಕೊಂಡಾಡಿ ಹೊಗಳ್ತೇವೆ. ಮದುವೆಯಾದ ದಿವಸವೇ ಅವರಿಗೆ ಸೆರೆಮನೆ, ಕಾರಾಗೃಹಕ್ಕೆ ತಳ್ಳಿದ್ರು. ಅಶರೀರವಾಣಿ ಕೇಳಿದ ಕಾರಣಕ್ಕೆ. 8ನೇ ಮಗುವಿನಿಂದ ನಿನಗೆ ಮರಣ ಇದೆ ಅಂತ ಕಂಸನಿಗೆ ಹೇಳಿದಾಗ ಅವ ಕಾರಾಗೃಹಕ್ಕೆ ಆಗ್ತಾನೆ. ಕಾರಾಗೃಹದಲ್ಲಿ ಜನಿಸಿದಂಥ ಒಂದೊಂದು ಮಗುವನ್ನು ಸಹ ಕಂಸ ಆಗಲೇ ಬಂದು ಕತ್ತನ್ನು ಸೀಳಿ ಬಿಸಾಡ್ತಾನೆ. ಒಂದು ಮಗು ದೇವಕಿ ಜನ್ಮ ಕೊಡ್ತಾಳೆ, ಕಂಸ ಬಂದು ಕತ್ತನ್ನೇ ಬೇರ್ಪಡಿಸ್ತಾನೆ. ಹೆತ್ತ ತಾಯಿಗೆ ಹೇಗಾಗ್ಬೋದು? ತನ್ನ ಹೆತ್ತ ಕಂದ ತನ್ನ ಮುಂದೆನೇ ರುಂಡ ಬೇರೆ ಆಯಿತು. 2ನೇ ಮಗುಗೂ ಇದೇ ಗತಿ ಆಯಿತು, 3ನೇ ಮಗುಗೂ ಇದೇ ಗತಿ ಆಯಿತು, 4ನೇ ಮಗುಗೂ ಇದೇ ಗತಿ ಆದಾಗ ಯಾವ ತಾಯಿ ಸಹಿಸ್ತಾರೆ? ವಸುದೇವನಲ್ಲಿ ಹೇಳ್ತಾರೆ, ಇನ್ನು ನಮಗೆ ಮಕ್ಕಳು ಬೇಡ ಅಂತ. ಯಾಕೆ? ಈ ಹಿಂಸೆ ನೋಡ್ಲಿಕ್ಕೆ ಆಗುವುದಿಲ್ಲ. ಎಂತಹ ಹಿಂಸೆ ಇದೆ ನೋಡಿ. ಹೆತ್ತ ಕನ್ನನ್ನು 1, 2, 3, 4 ಕಳೆದಾಯಿತು, ಇನ್ನು ಬೇಡ ನಮಗೆ ಮಕ್ಕಳು ಬೇಡ ಅಂತ. ಆಗ ವಸುದೇವ ಒಂದು ಮಾತು ಹೇಳ್ತಾನೆ, ನೋಡಮ್ಮ ದೇವಕಿ, ದೇವರು ಅವತರಿಸಿ ಬರುವುದು ಧರ್ಮ ಸಂರಕ್ಷಣೆಗಾಗಿ. ಧರ್ಮದ ರಕ್ಷಣೆ ಆಗಬೇಕು ಅಂತ ಆದರೆ, ಧರ್ಮ ಸಂರಕ್ಷಿಸಲ್ಪಡಬೇಕು ಅಂತ ಆದರೆ ನೀನು ಇನ್ನೂ 8ನೇ ಮಗು ಭೂಮಿಗೆ ಬರುವವರೆಗೆ ನೀನು ಸಹಿಸಲೇಬೇಕು ಅಂತ. ಆ ಮಾತನ್ನು ಒಪ್ಪಿ ದೇವಕಿ 5ನೇ ಮಗು, 6ನೇ ಮಗು, 7ನೇ ಮಗುವನ್ನು ತ್ಯಾಗ ಮಾಡಲಿಕ್ಕೆ ಸಹಿಸಿ ಕೃಷ್ಣ ಪರಮಾತ್ಮ ಬಂದು ಧರ್ಮದ ರಕ್ಷಣೆ ಮಾಡುವಲ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಹಿಂದೂಗಳಾದ ನಾವೆಲ್ಲ ನಮ್ಮ ಧರ್ಮದ ರಕ್ಷಣೆಗೆ ಯಾವ ರೀತಿ ನಾವು ನಮ್ಮ ತ್ಯಾಗ ಮಾಡಬೇಕು ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ಈ ಪರಿಸರ ಒಳ್ಳೆ ಬದಲಾವಣೆ ಆಗಿದೆ, ಸುಮ್ಮನೆ ಬದಲಾವಣೆ ಆಗಿಲ್ಲ. ಮುಂದೊಂದು ದಿನ ಬರುವಂತಹ ಆತಂಕದ ಬಗ್ಗೆ ಎಚ್ಚೆತ್ತುಕೊಂಡ ಕಾರಣ ಈ ಪರಿಸರ ಎಲ್ಲ ಸುರಕ್ಷಿತವಾಗಲಿಕ್ಕೆ ಕೆಲವರು ನೇತೃತ್ವ ವಹಿಸಿಕೊಂಡ್ರು. ಈಗ ಸತೀಶರ ಬಗ್ಗೆ ಹೇಳಿದರು. ದೊಡ್ಡ ಕ್ರಾಂತಿ ಈ ಊರಲ್ಲಿ ನಡೆದಿದೆ. ಆದ ಕಾರಣ ಈ ಊರಲ್ಲಿ ಶಾಂತಿ ನೆಮ್ಮದಿಗೆ ಒಂದು ಒಳ್ಳೆಯ ಶ್ರದ್ಧಾ ಕೇಂದ್ರವು ನಿರ್ಮಾಣ ಆಗಿದೆ. ಅಖಂಡ ಭಜನೆ 7 ದಿವಸ ನಡೆಯುವುದಂದರೆ ಸಣ್ಣ ಕೆಲಸ ಅಲ್ಲ. ಆದರೆ ಎಲ್ಲರೂ ಸೇರಿದೆ ಇದು ಕಷ್ಟದ ಕೆಲಸ ಅಲ್ಲ ಎಂಬ ಅನುಭವ ನಿಮಗಾಗುತ್ತಾ ಇದೆ. ನೀವೆಲ್ಲ ಸೇರಿಕೊಂಡು ಈ ರೀತಿಯಲ್ಲಿ ಒಂದು ಸಂಭ್ರಮವನ್ನು ಆಚರಿಸಿದ ಪರಿಣಾಮ ಊರಿನ ತಾಳ ತಪ್ಪುವುದನ್ನು ಭಜನೆಯ ತಾಳದಿಂದ ಶ್ರುತಿ ಸೇರಿಸಬಹುದು. ಹಾಗಾಗಿ ಅಂತಹ ಒಂದು ಒಳ್ಳೆ ಕಾರ್ಯ ಇಲ್ಲಿ ಮಾಡಿದ್ದೀರಿ. ನೀವೆಲ್ಲ ಪುಣ್ಯಾತ್ಮರಿದ್ದೀರಿ. ಭಜನೆ ಮಾಡುವಾಗ ನಾವು ಗಮನಿಸಿಕೊಳ್ಬೇಕಾದ್ದು, ದೇವರಿಗೆ ನಾವು ಬಹಳ ವಸ್ತುಗಳನ್ನು ಕೊಡ್ತೇವೆ. ಆದರೆ ಭಜನೆಯಲ್ಲಿ ನಾವು ಉಪಯೋಗ ಮಾಡುವಂತಹ ಎಲ್ಲ ಭಾಗಗಳನ್ನು ಗಮನಿಸಿ. ಕೇವಲ ಮನಸ್ಸು ಮಾತ್ರ ಅಲ್ಲ, ಶರೀರ ನೋಡಿ, ನಮ್ಮ ಬಾಯಿಯನ್ನು ನಾವು ಉಪಯೋಗಿಸ್ತೇವೆ, ಕೈ ಕಾಲು ಎಲ್ಲ ಉಪಯೋಗ ಮಾಡಿಕೊಂಡು, ನಮ್ಮ ದೇಹ ಪೂರ್ತಿ ಉಪಯೋಗ ಮಾಡಿಕೊಂಡು ಭಗವಂತನಿಗೆ ಭಜನೆಯನ್ನು ಸಮರ್ಪಿಸುವುದು. ಬೇರೆ ಯಾವ ಕಾರ್ಯಕ್ಕೆ ಇಷ್ಟು ಅಂಗಗಳ ವಿನಿಯೋಗ ಆಗುವುದಿಲ್ಲ. ದೇವರಿಗೆ
ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಸಮರ್ಪಣೆ ಮಾಡುವಂಥ ದೊಡ್ಡ ಕಾರ್ಯ ಅಂದರೆ ಭಜನೆ. ಆ ಭಜನೆಯಿಂದ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ತದೆ. ಆದರೆ ನೀವೇ ನೆನಪಿಸಿಕೊಳ್ಬೇಕು, ಸಾಕ್ಷಾತ್ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವಾಗ ಸಂಜಯನ ಮೂಲಕ ಧೃತರಾಷ್ಟ್ರನು ಅದೇ ಉಪದೇಶವನ್ನು ಕೇಳಿಸಿಕೊಳ್ತಿದ್ದ. ಭಗವಂತ 18 ಅಧ್ಯಾಯದಲ್ಲಿ ಕುಸಿದು ಬಿದ್ದ ಅರ್ಜುನನ್ನು ಎಬ್ಬಿಸ್ತಾರೆ. ಅವ ತನ್ನ ಕರ್ತವ್ಯಕ್ಕೆ ಸನ್ನದ್ಧನಾಗ್ತಾನೆ. ಆದರೆ ಧೃತರಾಷ್ಟ್ರ ಅವ ಹುಟ್ಟು ಕುರುಡ ಮಾತ್ರ ಅಲ್ಲ, ಜ್ಞಾನದಲ್ಲಿಯೂ ಕುರುಡಾದ. ಹಾಗಾಗಿ ಅವನ ಕುಲವೇ ನಾಶ ಆಗುವಲ್ಲಿವರೆಗೂ ದುರಂತ ಸಂಭವಿಸೋಯಿತು. ನಾವೆಲ್ಲ ನಮ್ಮ ಮನೆಯಲ್ಲಿರುವ ಮಕ್ಕಳು ಧರ್ಮರಾಯನಾಗಬೇಕೋ, ಪಾಂಡವರಾಗಬೇಕೋ, ಕೌರವರಾಗಬೇಕು, ಗಾಂಧಾರಿ ಆಗಬೇಕೋ, ಕುಂತಿ ಆಗಬೇಕೋ ನಾವು ಆಲೋಚನೆ ಮಾಡಬೇಕು. ಪಾಂಡು ಚಕ್ರವರ್ತಿ ದೇಹತ್ಯಾಗ ಆದಾಗ ಆಗಿನ ಪದ್ಧತಿಯಂತೆ ಸಹಗಮನಕ್ಕೆ ಪತಿಯ ಚಿತೆಯನ್ನೇರಲಿಕ್ಕೆ ಕುಂತಿ ಸಿದ್ಧ ಆಗ್ತಾರೆ. ಆಗ ಮಾದ್ರಿ ಹೇಳ್ತಾರೆ, ಇಲ್ಲ, ಆ ಸಹಗಮನಕ್ಕೆ ನಾನು ಹೋಗ್ತೇನೆ, ನನ್ನ ಮಕ್ಕಳು ನಿನ್ನ ಮಕ್ಕಳನ್ನು ಸೇರಿ ಈ ಮಕ್ಕಳನ್ನು ಚೆನ್ನಾಗಿ ನೋಡಿ ಧರ್ಮದ ರಕ್ಷಣೆ ಮಾಡಲಿಕ್ಕೆ ನೀನು ಜವಾಬ್ದಾರಿ ನಿರ್ವಹಿಸಬೇಕು ಅಂತ. ಅದರಂತೆ ಕುಂತಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿ ಧರ್ಮದ ರಕ್ಷಣೆಗೆ ತನ್ನ ಮಕ್ಕಳನ್ನು ಬೆಳೆಸಿದ್ದಾರೆ. ಆದರೆ ತನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಎಂಬ ಕಾರಣಕ್ಕಾಗಿ ಪತಿವ್ರತ ತತ್ವವನ್ನು ಸ್ವೀಕರಿಸಿ ಅವಳು ಇದ್ದ ಕಣ್ಣನ್ನು ಬಟ್ಟೆ ಕಟ್ಟಿ ಮುಚ್ಚಿ ತನ್ನ 100 ಮಕ್ಕಳು ನಾಶಕ್ಕೆ ಕಾರಣ ಅಲ್ಲಿಯೂ ಕುರುಡರಾಗಿ ಬಿಟ್ರು. ನಮ್ಮ ಮಕ್ಕಳನ್ನು ಸಾಕುವಲ್ಲಿ ನಾವು ಗಾಂಧಾರಿಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕುರುಡರಾಗಬಾರದು. ಅವಳು ಬಟ್ಟೆ ಕಟ್ಟಿ ಕುರುಡರಾದ್ದು ಪತಿಗೆ ನೋಡದ ಲೋಕ ನಾನು ನೋಡುವುದಿಲ್ಲ ಎಂಬಂಥ ಒಂದು ತತ್ವವನ್ನು ಸ್ವೀಕರಿಸಿಕೊಂಡ್ರು. ಆದರೆ ನಾವು ಆ ತತ್ವ ಸ್ವೀಕರಿಸುವವರು ಎಷ್ಟು ಯೋಗ್ಯರು ಅಂತ ನನಗೆ ಗೊತ್ತಿಲ್ಲ. ಆದರೆ ಬಟ್ಟೆಯೂ ಕಟ್ಟದೆ ಕುರುಡರಾಗಬಾರದು. ನಮ್ಮ ಮಕ್ಕಳನ್ನು ಹೇಗೆ ಹಿಂದೆ ಸುನೀತಿ ಧ್ರುವನನ್ನು ಕೊಟ್ಟರು, ಸೀತೆ ಲವಕುಶರನ್ನು ಕೊಟ್ಟರು, ಅಂತಹ ಸ್ವಾಮಿ ವಿವೇಕಾನಂದ, ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದನು ಕೊಟ್ಟರು, ಆ ರೀತಿಯಲ್ಲಿ ನಾವು ನಮ್ಮ ಮಡಿಲಲ್ಲಿ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು. ಅವರನ್ನು ಡಾಕ್ಟ್ರೋ ಇಂಜಿನಿಯರು ಮಾಡಿ ತಪ್ಪಲ್ಲ, ಅದು ನಮ್ಮ ಕರ್ತವ್ಯ. ಆದರೆ ಅವರನ್ನು ಮನುಷ್ಯರನ್ನಾಗಿ ಮಾಡೋ ಕೆಲಸವನ್ನು ಮಾತ್ರ ಮರೆಯಬಾರದು. ಮಕ್ಕಳು ಡಾಕ್ಟ್ರು ಇಂಜಿನಿಯರು ಆಗುವಾಗ ಮಾನವೀಯತೆಯನ್ನು ತುಂಬಿಕೊಂಡಂತಹ ಶಿಕ್ಷಣ ಸಿಕ್ಕಿದರೆ ಆ ಮಕ್ಕಳು ನಮ್ಮ ಮನೆಯ ಆಸ್ತಿ ಮಾತ್ರವಲ್ಲ, ಇಡೀ ಸಮಾಜದ ಆಸ್ತಿ ಆಗ್ತದೆ. ನಾವು ಲೋಕದ ಕಡೆಗೆ ಗಮನಿಸುವಾಗ ದೊಡ್ಡ ದೊಡ್ಡ ವಿದ್ಯಾವಂತರಾಗಿದ್ದವರು ಬಾಂಬು ಕಟ್ಟಿಕೊಂಡು ಹಿಂಸೆ ಮೂಲಕ ತಾನೂ ನಾಶ ಆಗುವಂತಹ ಎಂತಹ ದುರಂತಮಯ ಜೀವನದ ಕಡೆಗೆ ಹೆಜ್ಜೆ ಇಡುವುದನ್ನು ನಾವು ಗಮನಿಸ್ತೇವೆ. ಅವರಿಗೆ ಮಾನವೀಯತೆಯ ಶಿಕ್ಷಣ ಸಿಕ್ಕದ ಕಾರಣ. ಸನಾತನ ಹಿಂದೂ ಧರ್ಮೀಯರಾದ ನಾವೆಲ್ಲ ನಮ್ಮ ಮನೆಯಲ್ಲಿ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಒಂದು ಗಣಹೋಮ ಮಾಡುವಾಗಲೂ ಲೋಕಾಹ ಸಮಸ್ತ ಸುಖಿನೋ ಭವಂತು ಎಂದು ಹೇಳ್ತೇವೆ, ಲೋಕಕ್ಕೆ ಒಳಿತಾಗಬೇಕು ಅಂತ. ಅಂತಹ ಆಶಯವನ್ನು ಹೇಳುವ ನಾವು ಲೋಕಕ್ಕೆ ಒಳಿತಾಗುವ ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು. ನಮ್ಮ ಮಡಿಲು ನಚಿಕೇತ, ಧ್ರುವ, ಪ್ರಹ್ಲಾದ, ಸೀತೆ, ಸಾವಿತ್ರಿಯಂತಹ ಉತ್ತಮ ಸಂತಾನವನ್ನು ಕೊಡಬೇಕು. ನಮ್ಮ ಮಕ್ಕಳು ಅಂತಹ ಒಳ್ಳೆ ದಾರಿಯಲ್ಲಿ ಹೋಗಬೇಕಾದರೆ ರಾಮಾಯಣ ಮಹಾಭಾರತ ಅವರ ಕಿವಿಯಲ್ಲಿ ತುಂಬಬೇಕು. ಅಕಸ್ಮಾತ್ ರಾಮಾಯಣ ಮಹಾಭಾರತ ಹೇಳಿಲ್ಲ ಅಂದರೆ ಅವರು ದುರ್ಯೋಧನ ದುಶ್ಯಾಸನರಾಗಿ ಬಿಡ್ತಾರೆ. ನಮ್ಮ ಸಮಾಜದಲ್ಲಿ ಆ ಕಾಲದಲ್ಲಿ ರಾಮಾಯಣ ಮಹಾಭಾರತ ನಡೆದ ಕಾಲದಲ್ಲಿ ಒಬ್ಬ ರಾವಣ ಇದ್ದ, ಒಬ್ಬ ದುರ್ಯೋಧನ ಇದ್ದ, ಒಬ್ಬ ಕುಂಭಕರ್ಣ ಇದ್ದ, ಒಬ್ಬ ದುಶ್ಯಾಸನ ಇದ್ದ. ಆದರೆ ಇವತ್ತು ನಮ್ಮ ಪರಿಸರವನ್ನು ನೋಡಿದರೆ ಎಷ್ಟು ರಾವಣರಿದ್ದಾರೆ, ಎಷ್ಟು ಕುಂಭಕರ್ಣರಿದ್ದಾರೆ, ಎಷ್ಟು ದುರ್ಯೋಧನ ದುಶ್ಯಾಸನಿದ್ದಾರೆ ಅಂತ ನಾವು ಲೆಕ್ಕ ಮಾಡಬೇಕು. ಇವತ್ತು ಪತ್ರಿಕೆಯಲ್ಲಿ ಬರುವಂತಹ ಅತ್ಯಾಚಾರ ಪ್ರಕರಣವನ್ನು ನೋಡಿದರೆ ಅದು ದುಶ್ಯಾಸನನಿಗೋ ದುರ್ಯೋಧನಿಗೋ ರಾವಣನಿಗೂ ಹೋಲಿಸಬಹುದು. ಅಂಥವರ ಮಧ್ಯೆ ಆ ಕಾಲದಲ್ಲಿ ಒಬ್ಬ ರಾಮ, ಒಬ್ಬ ಕೃಷ್ಣ, ಒಂದು ಪಾಂಡವರು, ಒಬ್ಬೊಬ್ಬರು ಇದ್ದರೆ ಈ ಕಾಲದಲ್ಲಿ ನಮ್ಮ ಎಲ್ಲರ ಮನೆಗಳಲ್ಲಿ ಇಂತಹ ರಾಮ, ಸೀತೆ, ಹಾಗೆ ಲವ, ಕುಶ, ಧ್ರುವ, ಪ್ರಹ್ಲಾದಾದಿಗಳೆಲ್ಲ ಬೆಳಿಬೇಕು. ಅಂತಹ ಒಳ್ಳೆ ಚಿಂತನೆ ನಾವು ಮಾಡಬೇಕು. ಯಾವಾಗ ನಮ್ಮ ಹೃದಯ ಸದ್ವಿಚಾರದಿಂದ ತುಂಬಿ ತುಳುಕಾಡುತ್ತದೋ ಆವಾಗ ನಮ್ಮ ಮಕ್ಕಳು ಲೋಕಹಿತವನ್ನು ಮಾಡುವ ಸಜ್ಜನರಾಗ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ
ಭಜನೆಯ ಸಮಯದಲ್ಲಿಯೂ ನಮ್ಮ ಮಕ್ಕಳಿಗೆ ನೀವು ದಾಸರ ಭಜನೆಯನ್ನು ಒಂದೊಂದು ಭಜನೆಯನ್ನು ದಿನಕ್ಕೆ ಒಂದು ಭಜನೆಯನ್ನಾದರೂ ಮಾಡಿ. ಒಳ್ಳೊಳ್ಳೆಯ ಸಂದೇಶ ಇದೆ. ನಾವು ಗಮನಿಸಿರಬಹುದು, ದಾಸರ ಪದದಲ್ಲಿ ಕೇಳಿರ್ಬೋದು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ಅಂತ. ಇವತ್ತು ಪತ್ರಿಕೆಯಲ್ಲಿ ನಾನೊಂದು ಒಳ್ಳೆಯ ದೃಷ್ಟಾಂತದ ಕಥೆಯನ್ನು ನಾನಿವತ್ತು ಓದಿದ್ದೆ. ಏನು ಗೊತ್ತಾ, ತನ್ನ ಸಣ್ಣ ಮಗುವನ್ನು ಶಾಲೆಯ ರಜಾ ಕಾಲದಲ್ಲಿ ಕರ್ಕೊಂಡು ಹೋಗಿ ಅಜ್ಜಿ ಮನೆಯಲ್ಲಿ ಬಿಟ್ಟು ಬರ್ತಿದ್ರು ತಂದೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, ಹೀಗೆ ವರ್ಷಗಳು ಕಳೀತು. ದೊಡ್ಡ ಬಾಲಕನಾದ ಮಗ ಅಪ್ಪನಲ್ಲಿ ಹೇಳ್ತಾರೆ, ನಾನು ದೊಡ್ಡವನಾಗಿದ್ದೇನೆ, ನೀನು ಯಾಕೆ ಕರ್ಕೊಂಡು ಹೋಗಬೇಕು, ನನಗೆ ರೈಲು ಹತ್ತಿಸಿ ಬಿಡು, ನಾನು ನೇರ ಅಜ್ಜಿ ಮನೆಗೆ ಹೋಗಿ ಬರ್ತೇನೆ ಅಂತ. ಆದರೆ ಅಪ್ಪನಿಗೆ ಧೈರ್ಯ ಇರಲಿಲ್ಲ. ಅಪ್ಪ ಹೇಳ್ತಾರೆ, ಬೇಡ ಬೇಡ, ಈ ವರ್ಷನೂ ನಾನೇ ನಿನ್ನ ಜೊತೆಗೆ ಬಂದು ನಿನ್ನನ್ನು ಬಿಟ್ಟು ಬರ್ತೇನೆ ಅಂತ. ಅವ ಹಠ ಮಾಡ್ತಾನೆ, ಇಲ್ಲ ಈ ಸಾರಿ ನನ್ನನ್ನು ಒಬ್ಬನನ್ನೇ ಕಳಿಸಬೇಕು ಅಂತ. ಮಗನ ಹಠಕ್ಕೆ ಕಟ್ಟು ಬಿದ್ದು, ಆಯಿತು ಸರಿ, ನಿನ್ನನ್ನು ರೈಲು ಹತ್ತಿಸಿ ಬಿಡ್ತೇನೆ ಅಂತ ರೈಲು ಹತ್ತಿಸಿ ಅವನ ಒಂದು ಸೀಟ್ನಲ್ಲಿ ಕೂತ್ಕೊಳಿಸ್ತಾರೆ. ಕುಳಿತುಕೊಳಿಸುವಾಗ ಒಂದು ಚೀಟಿ ಬರೆದು ಕೊಟ್ಟಿದ್ದಾರೆ, ಒಂದು ಚೀಲದಲ್ಲಿ ತುಂಬಿಸಿ ಕವರ್ಗೆ ಹಾಕಿ ಕೊಡ್ತಾರೆ. ಇದನ್ನು ನೀನು ಇಟ್ಟುಕೋ, ಒಂದು ವೇಳೆ ಎಲ್ಲಾದರೂ ನೀನು ಒಬ್ಬನೇ ಯಾತ್ರೆ ಮಾಡುವಾಗ ನಿನಗೇನಾದರೂ ಭಯ ಆದರೆ ಆ ಚೀಟಿಯನ್ನು ನೋಡು, ಆಗ ನಿನಗೆ ಧೈರ್ಯ ಬರ್ತದೆ ಅಂತ. ಚೀಟಿಯಲ್ಲಿ ಅಂಥದ್ದೇನೋ ಇರಬಹುದು ಅಂತ ಅವ ಕುತೂಹಲದಲ್ಲಿ ತನ್ನ ಜೇಬಿನೊಳಗಿಟ್ಟಿದ್ದ. ರೈಲು ಮುಂದೆ ಮುಂದೆ ಹೋಗ್ತಾ ಇರಬೇಕಿದ್ರೆ ಅವನ ಭೋಗಿಯಲ್ಲಿದ್ದಂತಹ ಎಲ್ಲರೂ ಹಿಡಿದು ಅವನೊಬ್ಬನೇ ಉಳಿದ. ಅಷ್ಟೊತ್ತಿಗೆ ಯಾವನೊಬ್ಬ ದಡೂತಿ ಕಾಯದವ, ದಪ್ಪ ಮೀಸೆಯವ, ಕೆಂಪು ಕಣ್ಣಿನ, ನೋಡ್ಬೇಕಿದ್ರೆ ನೀ ಕ್ರೂರತೆಯಿಂದ ಕಾಣುವಂತಹ ಒಬ್ಬ ಗಂಭೀರ ಮನುಷ್ಯ ಬಂದು ಅವನ ಮುಂದೆ ಕೂತ್ಕೊಂಡ. ಅವನನ್ನೇ ದುರುಗುಟ್ಟಿ ನೋಡುವಂತಾಯಿತು. ಅವನಿಗೆ ಭಯ ಆಯಿತು. ಈ ಸಮಯದಲ್ಲಿ ಎಲ್ಲಿಂದ ಬಂದಿಯಾ ಅಂತ ಕೇಳಿಬಿಟ್ಟು ಅವನ ಸ್ವರ ಕೇಳಿವ ನಡುಗಲಿಕ್ಕೆ ಶುರು ಮಾಡಿದ. ಭಯ ಜೋರಾಯಿತು. ನಾನು ಒಬ್ಬನೇ ಇದ್ದೇನೆ, ಇವ ನನಗಿನ್ನೇನು ಆಪತ್ತು ತಂದು ಕೊಡ್ತಾನೋ ಅಂತ ಹೆದರಿಕೆ ಆಯಿತು. ತುಂಬ ಹೆದರಿ ನೀನು ಮಾಡುವುದು ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ ಅಪ್ಪ ಬೆಳಿಗ್ಗೆ ಚೀಟಿ ಕೊಟ್ಟಿದ್ದಾರೆ, ಆ ಭಯ ಆದರೆ ಚೀಟಿ ನೋಡು ಅಂತ ಹೇಳಿದ್ರಲ್ಲ. ಇವ ಮೆಲ್ಲ ಜೇಬಿನೊಳಗಿರುವಂಥ ಕವರಿಂದ ಮೆಲ್ಲ ಚೀಟಿಯನ್ನು ಬಿಡಿಸಿ ನೋಡಿದ. ಅದರಲ್ಲಿ ಏನಿತ್ತು ಗೊತ್ತಾ? ಅದರಲ್ಲಿ ಬರೆದಿದ್ದೇನು ಗೊತ್ತಾ? ನೋಡು, ಹೆದರಬೇಡ, ನೀನು ಒಬ್ಬನೇ ಹೋಗ್ತಿಂದ ಹಠ ಮಾಡಿದಕ್ಕೆ ನಿನ್ನೊಬ್ಬನೇ ಕೂತ್ಕೊಳಿಸಿದ್ದೇನೆ, ನೀನು ಹೆದರಬೇಕಾಗಿಲ್ಲ, ನಿನ್ನ ಹಿಂದಿನ ಕಂಪಾರ್ಟ್ಮೆಂಟ್ನಲ್ಲಿ ನಾನಿದ್ದೇನೆ ಅಂತ. ಅಪ್ಪ ಒಬ್ಬನೇ ಕಳಿಸ್ಲಿಲ್ಲ, ಹಿಂದಿನ ಸೀಟ್ನಲ್ಲಿ ಹಿಂದಿನ ಕಂಪಾರ್ಟ್ಮೆಂಟ್ ನಾವು ಕೂತ್ಕೊಂಡಿದ್ದಾನೆ ಅಂತ. ಹೆದರಿದ್ರೆ ಬಾ ಇಲ್ಲಿಗೆ ಬಾ, ನಾನು ಇಲ್ಲೇ ಇದ್ದೇನೆ ಅಂತ. ಅಷ್ಟರಿಗೆ ಅವ ಒಬ್ಬ ಇದ್ದ ಅಂದ. ಅಪ್ಪ ಅಲ್ಲಿ ಇದ್ದಾರೆ ಅಂದಾಗ ಇವನಿಗೆ ಧೈರ್ಯ ಆಯಿತು, ನಾನು ಸುರಕ್ಷಿತ ಅಂದ. ಹಾಗೆ ನಮ್ಮ ಜೊತೆಗೆ ಇದರ ಸಾರ ಏನು ಅಂದರೆ, ನಾವು ಯಾವಾಗಲೂ ಒಬ್ಬರೇ ಭೂಮಿಗೆ ಬಂದವರಲ್ಲ, ಒಬ್ಬರೇ ನಾವು ಯಾತ್ರೆ ಮಾಡುವವರು ಅಲ್ಲ, ನಮ್ಮ ಹಿಂದೆ ನಮ್ಮನ್ನು ರಕ್ಷಣೆ ಮಾಡುವ ದೇವರಿದ್ದಾರೆ ಅಂತ. ಒಂದು ಕಡೆ ಒಬ್ಬ ಭಕ್ತ ದೇವರಲ್ಲಿ ನಿರಂತರ ಪ್ರಾರ್ಥನೆ ಮಾಡ್ತಾನೆ, ದೇವರ ನನ್ನ ಜೊತೆಗೆ ನೀನು ಯಾವಾಗಲೂ ಬರಬೇಕು ಅಂತ. ಒಂದು ಸಾರಿ ಕನಸಿನಲ್ಲಿ ದೇವರು ಬಂದು ಹೇಳ್ತಾರೆ, ಯಾವಾಗಲೂ ನಿನ್ನ ಜೊತೆಗೆ ನಾನಿದ್ದೇನೆ, ಮತ್ತು ನೀನು ಕೇಳ್ತಾ ಇದೆಯಲ್ಲ, ನೀನು ಯಾಕೆ ಹೀಗೆ ಕೇಳ್ತಾ ಇದೆಯಾ? ನಾನು ನಿನ್ನ ಜೊತೆಗೆ ಇದ್ದೇನೆ, ನಾನಿಲ್ಲ ಅಂದರೆ ನೀನಿಲ್ಲ. ಇಲ್ಲ, ನನಗೊಂದು ಕೆಲಸ ಮಾಡು, ನಾಳೆಯಿಂದ ನನ್ನ ಜೊತೆಗೆ ನೀನು ಇದೀ ಎಂಬ ಅಂತ ಒಂದು ಕುರುಹನ್ನು ತೋರಿಸಬೇಕು ಅಂತ. ದೇವರಿಗೆ ಭಕ್ತರ ಮೇಲೆ ಒಳ್ಳೆ ಕರುಣೆ. ಅದಕ್ಕಾಗಿ ದೇವರು ಹೇಳ್ತಾನೆ, ಪರವಾಗಿಲ್ಲ, ನೀನು ಮುಂದೆ ಹೆಜ್ಜೆ ಇಟ್ಟು ಹೋಗುವಾಗ ಒಮ್ಮೆ ತಿರುಗಿ ನೋಡು, ಆ 2 ಹೆಜ್ಜೆ ನಿನ್ನದು ಕಾಣುವಾಗ ಆ ನಿನ್ನ 2 ಹೆಜ್ಜೆಯ ಗುರುತಿನ ಹಿಂದೆ ನಾನು ಸಹ ಇದ್ದೇನೆಂಬ ನನ್ನ ಹೆಜ್ಜೆ ಗುರುತನ್ನು ತೋರಿಸ್ತೇನೆ. ಸರಿ, ಮಾರನೇ ದಿವಸ ಹೆಜ್ಜೆ ಹಾಕುವಾಗ ಕುತೂಹಲ ನೋಡ್ತಾನೆ, ಹಿಂದೆ ಇನ್ನೊಬ್ಬರ ಬೇರೆ ಪ್ರತ್ಯೇಕ 2 ಹೆಜ್ಜೆ ಗುರುತು ಕಂಡಿತು. ತುಂಬ ಸಂತೋಷ ಆಯಿತು. ದೇವರ ಹೆಜ್ಜೆ ಕಾಣ್ತಾ ಬಹಳ ಆತ್ಮವಿಶ್ವಾಸದಿಂದ ದೇವರ ಭಕ್ತಿಯಿಂದ ಜೀವನ ಸಾಗಿಸ್ತಾ ಇದ್ದ. ಏನೋ ಅವನ ಗ್ರಹಚಾರ ಕೆಟ್ಟು ಹೋಗಿತ್ತು, ಕಷ್ಟ ಕಾಲಗಳು ಅವನಿಗೆ ಬಂತು. ಜೀವನದಲ್ಲಿ ಸುಖ ದುಃಖ ಬಂದೇ ಬರ್ತದೆ. ಕಷ್ಟ ಬಂದಾಗ ಅವನ್ನೆಲ್ಲ ತಿರುಗಿ ನೋಡ್ತಾನೆ, ಯಾಕೆ ನನಗೆ ಕಷ್ಟ ಬಂತು, ದೇವರಿದ್ದಾರಾ ಅಂತ. ಆಗ 4 ಹೆಜ್ಜೆ ಗುರುತು ಕಾಣುವುದಿಲ್ಲ, 2 ಹೆಜ್ಜೆ ಗುರುತು ಕಾಣ್ತದೆ. ಅವನಿಗೆ ಭಯ ಆಯಿತು, ದೇವರು ಬಿಟ್ಟುಬಿಟ್ರಾ ಅಂತ ಆಯಿತು. ಆದರೂ ಅವನನ್ನಲ್ಲಿ ಇನ್ಯಾರು ಕರೆಯುವುದು, ಅಯ್ಯೋ ಭಗವಂತ ಈ ಕಷ್ಟ ಕಾಲದಲ್ಲಿ ಯಾಕೆ ನನ್ನನ್ನು ಬಿಟ್ಟುಬಿಟ್ಟ ಅಂತ. ಮತ್ತೆ ದೇವರನ್ನೇ ಸ್ಮರಿಸ್ತಾ ಮುಂದೆ ಮುಂದೆ ಹೋದ. ಬಹಳ ದಿನಗಳು ಕಳೀತು. ತಿರುಗಿ ನೋಡ್ಬೇಕಾದ್ರೆ 2 ಹೆಜ್ಜೆ ಕಾಣ್ತಾ ಇದೆ. ಆತಂಕ, ಮನಸ್ಸಿನಲ್ಲಿ ಸಂಕಟ. ದಿನಾ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ, ಯಾಕೆ ಹೀಗೆ ಮಾಡಿದೀಯಾ ಅಂತ.
ಮತ್ತೆ ಸ್ವಲ್ಪ ಸಮಯ ಆಗುವಾಗ ಅವನಿಗೆ ಸುಖ ಬಂತು. ಆಗ ತಿರುಗಿ ನೋಡುವಾಗ 4 ಹೆಜ್ಜೆ ಗುರುತು ಕಾಣ್ತದೆ. ಅರೆ, ನನ್ನ ಕಷ್ಟದಲ್ಲಿದ್ದಾಗ 2 ಹೆಜ್ಜೆ, ಪುನಃ ಸುಖ ಬಂದಾಗ 4 ಹೆಜ್ಜೆ. ಹಾಗಾದ್ರೆ ಭಗವಂತ ನನಗೆ ಕಷ್ಟ ಬಂದಾಗ ಬಿಟ್ಟು ಹೋಗಿದ್ದಾನೆ ಅಂತ ಮನಸ್ಸಿಗೆ ಅನ್ನಿಸಿತು. ಒಂದು ಪ್ರಶ್ನೆ ಕೇಳ್ತಾನೆ ದೇವರಲ್ಲಿ, ಯಾವಾಗಲೂ ಕೇಳಲಿಕ್ಕೆ ಶುರು ಮಾಡಿದ. ಅಲ್ಲ ದೇವರು, ನಿನ್ ಕಷ್ಟ ಬಂದಾಗ ಯಾಕೆ ನನ್ನನ್ನು ಬಿಟ್ಟು ಹೋದಿಯಾ ಅಂತ ಕೇಳ್ತಾ ಇರ್ಬೇಕು. ಒಂದು ದಿವಸ ದೇವರು ಮತ್ತೆ ಕನಸಲ್ಲಿ ಬಂದು ಹೇಳ್ತಾರೆ, ಅಯ್ಯೋ ನೀನು ಏನು ಹೇಳ್ತಾ ಇದ್ಯಾ, ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವನಲ್ಲ, ಬಿಟ್ಟು ಹೋಗ್ಲಿಲ್ಲ. ಹಾಗಾದ್ರೆ 2 ಹೆಜ್ಜೆ ಕಂಡಿದೆ, 4 ಹೆಜ್ಜೆ ಗುರುತು ಕಾಣಲಿಲ್ಲ. ನೀನು ಈ ಆಲೋಚನೆ ಮಾಡಿದ ತಪ್ಪು. ಏನು ಗೊತ್ತಾ, ನೀನು ಸುಖವಾಗಿರುವಾಗ ನಿನ್ನ ಹಿಂದೆ ಹೆಜ್ಜೆ ಹಾಕಿದ್ದೇನೆ ನಾನು, ನಿನ್ನ 2 ಹೆಜ್ಜೆ ಮುಂದೆ, ನನ್ನ 2 ಹೆಜ್ಜೆ ಹಿಂದೆ ಗುರುತು ಕಾಣ್ತಿತ್ತು. ನೀನು ಕಷ್ಟ ಬಂದಾಗ ನನಗೆ ನಿನ್ನನ್ನು ನೋಡಿ ಹಿಂದಿಂದ ಹೆಜ್ಜೆ ಹಾಕ್ಲಿಕ್ಕೆ ಆಗಿಲ್ಲ, ನಾನು ನಿನ್ನನ್ನು ಎತ್ತಿ ನಡೆದೆ ಅಂತ. ನಾವೆಲ್ಲಾದ್ರೂ ಎತ್ತಿ ನಡೆದ್ರೆ ಅವರ ಹೆಜ್ಜೆ ಗುರುತು ನೆಲದಲ್ಲಿ ಕಾಣುವುದಿಲ್ಲ. ನೀನು ತಿಳ್ಕೊಂಡದ್ದು ನಿನ್ನ ಹೆಜ್ಜೆ ಗುರುತು, ನೀನು ನಡೀಲೇ ಇಲ್ಲ, ನಡೆದದ್ದು ನಾನು, ಆದ ಕಾರಣ ಹೆಜ್ಜೆ ಗುರುತು ನಿನ್ನದಲ್ಲ, ಅದು ನನ್ನದು ಅಂದಾಗ ಅವನಿಗೆ ಪಶ್ಚಾತ್ತಾಪ ಆಯಿತು. ಇಷ್ಟೊಂದು ಕರುಣಾಮೂರ್ತಿಯಾಗಿರೋ ಭಗವಂತನನ್ನು ನಾನು ತಪ್ಪು ತಿಳ್ಕೊಳ್ಳೋದು. ನಾವೆಲ್ಲ ಅನೇಕ ಸಮಯದಲ್ಲಿ ಭಗವಂತನಲ್ಲಿ ನಾವು ಕೇಳ್ತೇವೆ, ಅದು ಕೊಡು ಇದು ಕೊಡು ಅಂತ. ಕೊಟ್ಟದ್ದು ಸಿಕ್ಕಿಲ್ಲ ಅಂತ ನಾವು ಸಂಕಟ ಪಡ್ತೇವೆ, ದೇವರು ಯಾಕೆ ನನಗೆ ಅನುಗ್ರಹ ಮಾಡೋದಿಲ್ಲ ಅಂತ. ಒಂದೇ ಪ್ರಶ್ನೆ ನಿಮ್ಮಲ್ಲಿ, ಇನ್ನೂ ಬುದ್ಧಿ ಬೆಳೆದ ಸಣ್ಣ ಮಗು ನಿಮ್ಮ ಮನೆಯಲ್ಲಿರುವಂತಹ ಸಿಹಿ ತಿಂಡಿಯ ಡಬ್ಬದಲ್ಲಿರುವಂತಹ ಲಡ್ಡು ಇದೆ ಅಂತ ತಿಳ್ಕೊಳ್ಳಿ. ಆ ಲಡ್ಡುವನ್ನು ಅಮ್ಮ ನನಗೊಂದು ಲಡ್ಡು ಕೊಡು ಅಂತ ಕೇಳ್ತಾರೆ. ನೀವೇನು ಮಾಡ್ತೀರಿ? ಅಮ್ಮನಾದವರು ಮಗುವಿನ ಮೇಲೆ ಪ್ರೀತಿಯಿಂದ ಮಗುವಿನಿಗೆ ಲಡ್ಡು ಕೊಡ್ತಾರೆ. ಒಂದು ಲಡ್ಡು ತಿಂದು ಮುಗಿದೊಳಗೆ ಮಗು ಪುನಃ ಹೇಳ್ತಾನೆ, ಅಮ್ಮ ನನಗೆ ಇನ್ನೊಂದು ಬೇಕು ಅಂತ. ಆಯ್ತು ತಗೋ ಅಂತ 2ನೇದು ಕೊಡ್ತಾರೆ. ಅದು ತಿಂದು ಕೂಡಲೇ ಮಗು ಹೇಳ್ತಾರೆ, ಮತ್ತೆ ನನಗೆ ಇನ್ನೊಂದು ಬೇಕು ಅಂತ. ಹೆಚ್ಚು ತಿನ್ಬೇಡ, ಹೊಟ್ಟೆ ನೋವಾಗ್ತದೆ ಅಂತ. ಆದರೂ ಮಗುವಿನ ಮೇಲೆ 3ನೇ ಲಡ್ಡು ಕೊಟ್ಟು ಬಿಡ್ತಾರೆ ತಿಳ್ಕೊಳ್ಳಿ. 4ನೇ ಲಡ್ಡು ಕೇಳಿದ್ರೆ ನೀವು ಕೊಡ್ತೀರಾ? ಇಲ್ಲ ಕೊಡುದಿಲ್ಲ, ಸುಮ್ಮನೆ ಕೂತ್ಕೊ ಅಂತ ಗದರಿಸಲಿಕ್ಕೆ ಶುರು ಮಾಡ್ತಾರೆ. ಅವ ಹಠ ಮಾಡುವಾಗ ಕೊಡುದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಅವ ಜೋರು ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೂ ನೀವು ಬೇರೆ ಬೇರೆ ದಾರಿ ತಪ್ಪಿಸಿ ಅವನ ಆಲೋಚನೆ ಬೇರೆ ಕಡೆಗೆ ಹೋಗುವಾಗ ಬಿಡ್ತೀರಿ ವಿನಃ 4ನೇ ಲಡ್ಡು ಕೊಡುವುದಿಲ್ಲ. ಮಗುವಿಗಿನ್ನ ಲಡ್ಡು ಹೆಚ್ಚು ತಿಂದ್ರೆ ಹೊಟ್ಟೆ ನೋವಾಗ್ತದೆ, ಅನಾರೋಗ್ಯ ಬರ್ತದೆ ಅಂತ ನಿಮಗೂ ಗೊತ್ತು. ಆದ ಕಾರಣ ಮಗು ಕೇಳಿದನ್ನೆಲ್ಲ ನೀವು ಕೊಡುವುದಿಲ್ಲ. ದೇವರೂ ಹಾಗೆ, ನಾವು ಕೇಳಿದನ್ನೆಲ್ಲ ಕೊಡುವುದಿಲ್ಲ. ನಮಗೆ ಏನು ಬೇಕು, ಯಾವಾಗ ಬೇಕು, ಎಷ್ಟು ಬೇಕು, ನಮಗಿಂತ ತಿಳಿದ ಜ್ಞಾನಿ ದೇವರು. ಅವನು ಬೇಕಾದನ್ನೆಲ್ಲ ಕೊಡ್ತಾನೆ. ನಿಮ್ಗೆ ಉಸಿರಾಡಲಿಕ್ಕೆ ಗಾಳಿ ನಿರಂತರ ಕೊಡ್ತಾ ಇದೆ. ನಿಮ್ಗೆ ಗೊತ್ತಾಗಿದೆ. ನಮಗೆ ಕೋವಿಡ್ ಬಂದಾಗ ಉಸಿರು ಕಟ್ಟುವಾಗ ಗೊತ್ತಾಯಿತು. ನೆನಪಿಟ್ಟುಕೊಳ್ಳಿ, ಭಗವಂತ ಕೊಟ್ಟದನ್ನು ನಾವು ಉಳಿಸಬೇಕು. ಭಗವಂತ ಕೊಟ್ಟದನ್ನು ಭಗವಂತನಿಗೆ ನಾವು ಕೊಡಬೇಕು. ಕೊಡದಿದ್ರೆ ನಮಗೆ ಬೇಕಾಗುವ ಮತ್ತೆ ಸಿಕ್ಕುವುದಿಲ್ಲ. ಭಗವಂತನೇ ಎಲ್ಲ ಕೊಟ್ಟದ್ದು, ಅದನ್ನು ಭಗವಂತನಿಗೆ ಕೊಡುವಂಥ ಕೆಲಸ ಮಾತ್ರ ಮಾಡುವ ಒಳ್ಳೆ ಮನಸ್ಸು ನಮ್ಮದಾಗಬೇಕು. ಭಗವಂತ ಇಟ್ಟುಕೊಳ್ಳುವುದಿಲ್ಲ, ಯಾಕೆಂದ್ರೆ ಅವನಲ್ಲಿ ಎಲ್ಲ ಇದೆ. ನಾವು ಇಟ್ಟುಕೊಂಡ್ರೆ ಕಳ್ಳರಾಗಿ ಬಿಡ್ತೇವೆ ಅಂತ ಕೃಷ್ಣ ಗೀತೆಯಲ್ಲೇ ಹೇಳಿದ್ದಾನೆ. ಭಗವಂತನಿಗೆ ಕೊಟ್ಟರೆ ಅದು ಮತ್ತೆ ಪ್ರಸಾದವಾಗಿ ಬರ್ತದೆ. ಹಾಗಾಗಿ ನಾವೆಲ್ಲ ಕೊಡುಕೊಳ್ಳುವಿಕೆ ಎಂಬ ಲೋಕದ ಈ ದೊಡ್ಡ ನಿಯಮದಲ್ಲಿ ನಾವು ಒಳಪಟ್ಟಿರಬೇಕು. ಕೊಡಬೇಕಾದನ್ನು ಕೊಡಬೇಕಾದ ಸಮಯದಲ್ಲೇ ಕೊಡಬೇಕು. ಇಲ್ಲ ಅಂದರೆ ನಮಗೆ ಬೇಕಾದ ಸಮಯದಲ್ಲಿ ಸಿಗೋದಿಲ್ಲ. ಹಿಂದೆ ಕೃಷ್ಣ ದ್ರೌಪದಿ ಮತ್ತು ಸುಭದ್ರೆಯನ್ನು ಪರೀಕ್ಷೆ ಮಾಡ್ತಾರೆ. ತನ್ನ ಕೈಯಲ್ಲಿ ಗಾಯ ಆಗಿದೆ, ರಕ್ತ ಬರ್ತಾ ಉಂಟು ಅಂತ ಬೆರಳು ತೋರಿಸ್ತಾರೆ. ಸುಭದ್ರೆ ಓಡಿ ಹೋಗ್ತಾಳೆ ಅರಮನೆಯೊಳಗೆ ಬ್ಯಾಂಡೇಜ್ ಕಟ್ಟಲಿಕ್ಕೆ ಬಟ್ಟೆಗೋಸ್ಕರ. ದ್ರೌಪದಿ ಓಡಿ ಹೋಗುವುದಿಲ್ಲ. ತನ್ನ ಸುತ್ತಿದ ಸೀರೆಯನ್ನೇ ಹರಿದು ಕೃಷ್ಣನ ಕೈಗೆ ಬಟ್ಟೆ ಕಟ್ಟಿಬಿಡ್ತಾರೆ. ನೋಡಿ, ಮಹಾಭಾರತ ಆ ಯುದ್ಧಕ್ಕೆ ಪೂರ್ವದಲ್ಲಿ ತುಂಬಿದ ಹಸ್ತಿನಾವತಿಯ ಸಭೆಯಲ್ಲಿ ಅಷ್ಟು ಜನಗಳ ಮಧ್ಯೆ ಇವಳ ವಸ್ತ್ರ ಅಪಹರಣ ಮಾಡುವಾಗ ಆ ತುಂಡು ಬಟ್ಟೆ ಅವತ್ತು ಕೊಟ್ಟದ್ದಕ್ಕೆ ಅಕ್ಷಯ ಸೀರೆಯನ್ನು ಕೊಟ್ಟ. ನೋಡಿ, ಕೊಟ್ಟದ್ದು ಸಣ್ಣ ಬಟ್ಟೆ, ಸಿಕ್ಕಿದ್ದು ಅಕ್ಷಯ ಸೀರೆ. ಹಿಂದೆ ಸಾಂದೀಪನಿ ಮಹರ್ಷಿಗಳ ಬಳಿಯಲ್ಲಿ ಗುರುಕುಲದಲ್ಲಿ ಸುಧಾಮ ಮತ್ತು ಕೃಷ್ಣ ಇಬ್ಬರು ವಿದ್ಯಾರ್ಥಿಗಳಾಗಿ ಪಾಠ ಕಲಿತಿದ್ರು. ಆಗ ಸೇವೆ ಮಾಡುವುದು ನಿಯಮ. ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಗುರುಮಾತೆ ಕೃಷ್ಣನನ್ನು ಸುಧಾಮನನ್ನು ಕಾಡಿಗೆ ಕಳಿಸಿದ್ದಾರೆ. ಹೋಗುವಾಗ ಒಂದಿಷ್ಟು ಅವಲಕ್ಕಿ ಕೊಟ್ಟಿದ್ದಾರೆ, ಹಸಿವೆ ಆದಾಗ ಹಂಚಿಕೊಳ್ಳಿ ಅಂತ. ಸಮಯ ನೋಡಿಕೊಂಡು ಕೃಷ್ಣನಿಗೆ ಕೊಡದೆ ಸುಧಾಮ ತಿಂದ. ಕೊಡಬೇಕಾದನ್ನು ಕೊಡಲಿಲ್ಲ. ಕೃಷ್ಣ ಹಸಿದ, ಇವ ಹೊಟ್ಟೆ ತುಂಬಿಸಿಕೊಂಡ. ಆದರೆ ಮುಂದೊಂದು ದಿವಸ ಅರಮನೆಯ ವೈಭೋಗದಲ್ಲಿ ರಾಜನಾಗಿದ್ದಾನೆ ಕೃಷ್ಣ. ಬಡ ಕುಟೀರದಲ್ಲಿ ಉಪವಾಸದಿಂದ ನೆರಳುವ ಮಕ್ಕಳನ್ನು ನೋಡಿ ವ್ಯಥೆ ಪಡುವಂತಹ ಬಡತನದ ಬೇಗುದಿಯಲ್ಲಿ ಬೇಯ್ತಾ ಇದ್ದ ಸುಧಾಮ, ನೀವು ಕೃಷ್ಣನಿಂದ ಏನಾದರೂ ಸಹಾಯ ಪಡ್ಕೊಳ್ಳಿ ಅಂತ ಪತ್ನಿ ಹೇಳಿದಾಗ ಒತ್ತಾಯದ ಮೇಲೆ ಬಲವಂತವಾಗಿ ಕಳಿಸಿಕೊಡ್ತಾನೆ.
ಬರೀ ಕೈಯಲ್ಲಿ ಹೋಗಬಾರದೆಂಬ ಕಾರಣಕ್ಕೆ ಎಲ್ಲೋ ಹುಡುಕಿ ಸಿಕ್ಕಿದ ಸ್ವಲ್ಪ ಹುಡಿ ಅವಲಕ್ಕಿಯನ್ನ ಗಂಟು ಕಟ್ಟಿ ಕೊಡುತ್ತಾರೆ. ಕೃಷ್ಣನ ವೈಭವದ ಮುಂದೆ ಅದನ್ನು ಗಂಟು ಬಿಚ್ಚಿ ಕೊಡ್ಲಿಕ್ಕೆ ನಾಚಿಕೆ ಆಗ್ತದೆ. ಕೃಷ್ಣನೇ ಹುಡುಕಿ ತಗೊಳ್ತಾನೆ. ನೋಡಿ, ಕೊಡಬೇಕು ಅಂತ ಮನಸ್ಸಿದ್ರೆ ಸಾಕು, ಕೃಷ್ಣ ಅದನ್ನು ಸ್ವೀಕರಿಸ್ಕೊಳ್ತಾನೆ. ಕೃಷ್ಣನೇ ಬಿಚ್ಚಿ ಒಮ್ಮೆ ತಿಂದ, ಎರಡನೇ ಸರ್ತಿ ತಿಂದ, ಮೂರನೇ ಸರ್ತಿ ತಿನ್ನುವಾಗ ರುಕ್ಮಿಣಿ ಬಂದು ತಡೀತಾಳೆ. ಓ ಸಾಕು ಸಾಕು, 2 ಸರ್ತಿ ತಿಂದಾಗಲೇ ಬೇಕಾದೆಲ್ಲ ಅವನಿಗೆ ಸಿಕ್ಕಿ ಆಯಿತು. 3ನೇ ಸರ್ತಿ ತಿಂದ ನಾವು ಅವನ ದಾಸಿಯಾಗಿ ಅಲ್ಲಿ ಇರಬೇಕಾದಿದ್ದು ತಡೀತಾರೆ. ಮುಂದೆ ಕುಚೇಲ ಮನೆಗೆ ಬರ್ತಾನೆ, ಸುಧಾಮ ಮನೆಗೆ ಬರ್ತಾನೆ. ಮನೆಗೆ ಪರಿಚಯ ಸಿಕ್ಕುವುದಿಲ್ಲ. ಇದ್ದಂತಹ ಗುಡಿಸಲು ದೊಡ್ಡ ಅರಮನೆಯಾಗಿ ಬಿಟ್ಟಿದೆ. ಇಷ್ಟೇ, ಕೊಡಬೇಕಾದನ್ನು ಕೊಟ್ಟಾಗ ಸಿಗಬೇಕಾದ್ದು ಸಿಗುತ್ತದೆ. ನೀವು ಊರಿನವರು ಪುಣ್ಯಾತ್ಮರಿದ್ದೀರಿ, ದೇವರಿಗೋಸ್ಕರ ಎಷ್ಟು ಕೊಡ್ತಾ ಇದ್ದೀರಿ. ಮನೆಯಿಂದ ಅಕ್ಕಿ ಕೊಟ್ಟಿದ್ದೀರಿ. ನೋಡಿ, ಒಂದು ಮುಷ್ಟಿ ಅವಲಕ್ಕಿಗೆ ಕೃಷ್ಣ ಇಷ್ಟು ಕೊಟ್ಟಿದ್ದಾನೆ. ನೀವು ಮುಷ್ಟಿ ಅಕ್ಕಿ ಅಲ್ಲ, 5 ಕಿಲೋ ಅಕ್ಕಿ, 5 ತೆಂಗಿನಕಾಯಿ, 1 ಲೀಟ್ರ್ ಎಣ್ಣೆ, ಇಷ್ಟು ದೊಡ್ಡದು ಕೊಟ್ಟದ್ದು ಯಾರಿಗೆ? ಕೃಷ್ಣನಿಗೆ. ನೋಡಿ, ಅದೇ ಕೃಷ್ಣನಿಗೆ ಕೊಟ್ಟಿದ್ದೀರಿ. ಆದ ಕಾರಣ ಅವತ್ತು ಕೃಷ್ಣ ಅರಮನೆ ಕೊಟ್ಟ, ಇವತ್ತು ನಿಮಗೆ ಮುಷ್ಟಿ ಕೊಟ್ಟದ್ದಕ್ಕೆ ಅರಮನೆ ಕೊಟ್ಟದ್ದು. ಇವತ್ತು ನೀವು ಕೊಟ್ಟದ್ದಕ್ಕೆ ಅರಮನೆ ಅಲ್ಲ, ಇಡೀ ಊರನ್ನೇ ಸುರಕ್ಷಿತವಾಗಿ ನಿಮಗೆ ಸಂಭ್ರಮದಿಂದ ನೆಮ್ಮದಿಯಿಂದ ಇರುವ ಹಾಗೆ ಮಾಡ್ತಾನೆ. ಹಾಗಾಗಿ ಈ ಕುಂಪಲ ಎಂಬಂಥದ್ದು ಅದು ಭಜನೆಯ ತಾಳದಿಂದ ಬಾಲಕೃಷ್ಣ ಸಾನ್ನಿಧ್ಯ ವೃದ್ಧಿ ಮಾಡಿಕೊಳ್ತಾನೆ. ನಮಗೆಲ್ಲ ಏನು ಬೇಕು? ಉಸಿರಾಡಲಿಕ್ಕೆ ಗಾಳಿ ಬೇಕು, ಕುಡಿಯಲಿಕ್ಕೆ ನೀರು ಬೇಕು, ಉಣ್ಣಲಿಕ್ಕೆ ಅನ್ನ ಬೇಕು. ಅದೆಲ್ಲ ಮಾಡಲಿಕ್ಕೆ ನಮಗೆ ಶರೀರದಲ್ಲಿ ಆರೋಗ್ಯ ಬೇಕು. ಇದೆಲ್ಲವನ್ನು ಕೊಡುವಂಥ ಕರುಣಾಮೂರ್ತಿ ಕೃಷ್ಣ ಇದ್ದಾನೆ. ಅವನ ಭಗವದ್ಗೀತೆಯಲ್ಲಿ ಹೇಳಿದ ಸಂದೇಶವನ್ನು ನಾವು ನಮ್ಮ ಮಕ್ಕಳಿಗೂ ತಿಳಿಸ್ತಾ ಅದರಲ್ಲಿ ಭರವಸೆಯಿಂದ ನಾವು ಬದುಕೋ ಜೊತೆಗೆ ಕೃಷ್ಣನ ಪ್ರೀತ್ಯರ್ಥವಾಗಿರುವ ಕರ್ಮವನ್ನು ಮಾಡುತ್ತಾ ಅವನ ಪ್ರೀತಿಯನ್ನು ಸಂಪಾದಿಸ್ತಾ ಜೀವನವನ್ನು ಪಾವನ ಮಾಡಬೇಕು. ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಗೆ ಬಡಿದೆಬ್ಬಿಸಿದನೋ ಹಾಗೇ ನೀವು ನಿಮ್ಮೆಲ್ಲ ಮಕ್ಕಳಿಗೂ ಅಂತಹ ಧರ್ಮೋಪದೇಶವನ್ನು ಮಾಡುತ್ತಾ ಹಿಂದೂ ಧರ್ಮದ ರಕ್ಷಣೆಗಾಗಿ ಕರ್ತವ್ಯಪರರಾಗುವಂತಹ ಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡುವ ಮೂಲಕ ನಮ್ಮ ಊರು ಮಾತ್ರವಲ್ಲ, ಇಡೀ ದೇಶದ ಸಂರಕ್ಷಣೆ ಮಾಡುವುದು, ಸನಾತನ ಪವಿತ್ರವಾದ ಈ ಹಿಂದೂ ಧರ್ಮದ ರಕ್ಷಣೆ ಮಾಡುವ ಕೆಲಸವನ್ನು ಮಾಡುವಾಗಿ ಕೃಷ್ಣ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ ಕೃಷ್ಣ ಅರ್ಪಣಮಸ್ತು. ಅದನ್ನು ಭಾನುವಾರ ಜೋಡಿಸಿದ್ದಾರೆ. ತಪ್ಪದೆ ಆ ದಿನ ಬೆಳಿಗ್ಗೆ ಇಲ್ಲಿ ಬಂದು ಸೇರೋಣ. ವೈಭವದ ಮಂಗಳೋತ್ಸವ ಚಿರಸ್ಮರಣೀಯವಾಗಿ ಉಳಿಯುವ ಕಡೆಗೆ ನಮ್ಮ ಒಲವು ನಲವುಗಳನ್ನು ತೋರಿಸೋಣ ಎನ್ನುತ್ತಾ ಇದೀಗ ಚಿತ್ತೈಸಿರುವಂತಹ ಅತಿಥಿಗಳಿಗೆ, ಉಪಸ್ಥಿತ ಗುರುಗಳಿಗೆ ವಂದನಾರ್ಪಣೆ ನಮನ. ಪ್ರವೀಣ್ ಎಸ್ ಕುಂಪಲ ಇವರಿಂದ ಸೇರಿನ ಜಾತಿಯ ಬಿನ್ನಿರ್ನ ಒಟ್ಟಿಗೂ ಎದುರುಡೊಂಜಿ ಅಂಕಲ್ ಅಕ್ಕಿಯಲ್ಲೇರು ಧನಲಕ್ಷ್ಮಿ ಅಕ್ಕ ಈ ಭಾಗದ ಬಿಜೆಪಿದ ಜಿಲ್ಲಾ ಮಹಿಳಾ ಮೋರ್ಚಾದ ಗುರುಕಾರ್ಯ ಆದುಲ್ಲೇರು ಅವತ್ತು ಲೆಕ್ಕನೆ ಅರ್ಲ ಒಂಜಿ ಬಜಾಕಿ ಆದುಲ್ಲೇರು. ಅರೆಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಂದಾಯ ಮಲ್ಪ ಜಯಲಕ್ಷ್ಮಿ ಬಿಜೆ ಮೇರೆ ಶಾಲು ಪಾರ್ದು ಗೌರವ ಮಲ್ಪೋರು ಸಂದಾಯ ಮಲ್ಪೋರು ಪಡೆದ ವಿನಂತಿ. ಅಖಂಡ ಭಜನಾ ಸಪ್ತಾಹದ ಇನಿತ ಪಂಚಮ ದಿನದ 5ನೇ ದಿನದ ಸತ್ಸಂಗದ ಯೋಜನೆ ಸಂಭ್ರಮದಲ್ಲಿ ಸಿರಬತ್ತು ಸೇರಿ ನಚ್ಚನ ಬಂದುಲೆ ಐಕುದುಂಬು ಎಲ್ಲ ಕಾಂಡ ಆಜಿ 15ನೇಕ ಆಚಾರ್ಯಕ್ಕೆ ಸರಿಯಾದ ನಂದಾದೀಪ ಆರ್ಲವನಚನ ಸೇವೆ ಉಂಡು. ಭಜನೆ ನಿರಂತರವಾದ ನಡತೊಂದುಪುಂಡು. ನನ್ನ 2 ದಿನದ ಭಜನಾ ಸೇವೆ ಉಂಡು. ಮಾತೆಲ್ಲ ಭಾಗವಹಿಸಲೇ ಪಂಡೊಂದು ಈ ಊರಿಗೆ ನಮ್ಮ ಮಾತೆಲ್ಲ ಸೇರಿ ಮಾತ ವಿದಟ್ಲ ಅರ್ನ ನುಡಿಪುರ್ಪನ ಬಿರ್ಕುನ ಮೂಲಕ ನಿರೂಪಣದ ನುಡಿಪುರ್ಪನ ಬಿರ್ಕುನ ಮೂಲಕ ನಮಕ್ ಮಾತ ವಿಷಯ ಬಾಲಕೃಷ್ಣ ಮಂದಿರದ ಒಟ್ಟುಗುಪ್ಪು ನಂಚಿನ ಡಾಕ್ಟರ್ ಅರುಣ್ ಉಳ್ಳಾಲೇರು ಅರೆಗೆ ಈ ಸಂದರ್ಭದ ಸತೀಶ್ ಕುಂಬಲ್ ಅರೆಗೆ ಗೌರವ ಮಲ್ಪೋಡು ಪಡ ವಿನಂತಿ. ನಿರೂಪಣೆ ಮಲ್ತ ನಂಚಿನ ಡಾಕ್ಟರ್ ಅರುಣ್ ಉಳ್ಳಾಲ್ರಿಗೆ ಇನಿ ಅಂಚನೆತ ಅರುಣ್ ಉಳ್ಳಾಲ್ನ ವಚ್ಚಿ ಎಲ್ಲಿಯ ಪಾತ್ರದೊಟ್ಟಿಗೂ ನಿರೂಪಣೆಯನ್ನು ಶೈಲಿಯನ್ನು ತೆತ್ತೊಂಡೇರು ಅರೆಗೆ ಈ ಸಂದರ್ಭದ ಗೌರವ ಸಂದಾಯ ಮತ್ತೊಂದಿಲ್ಲ. ಉಪ್ಪಳದ ಕೊಂಡೆಬೂರುದು ನಿತ್ಯಾನಂದ ಯೋಗಾಶ್ರಮದ ಮೂಲಕ ಸಾಮಾಜಿಕ ಧಾರ್ಮಿಕ ಅವೆಲ್ಲ ಸೇವಾ ಚಟುವಟಿಕೆ ಮಲ್ತೊಂದು ಬರ್ತದ ನಂಚಿನ ನಿತ್ಯಾನಂದ ಯೋಗಾಶ್ರಮದ ಪೂಜ್ಯ ಯತಿವರ್ಯರ ನಂಚಿನ ಯೋಗಾನಂದ ಸರಸ್ವತಿ ಸ್ವಾಮೀಜಿಯರಿಗೆ ಬಾಲಕೃಷ್ಣ ಮಂದಿರದ ಅಖಂಡ ಭಜನಾ ಸಪ್ತಾಹದ ಈ ಸಂದರ್ಭದ ಅರೆಗೆ ಭಕ್ತಿ ಸಿಂಜ ಅರೆಂಜಿ ಮೊರಂಜಿ ಪಾತ್ರೆ ಪರ್ರಿ ಇಂಕ್ಲು ಏಪಲ ಪೋದುಪ್ಪ ಅರ್ನೊಂಜಿ ಆಶ್ರಮದ ಸರಿ ಸುಮಾರು 22 ಗಂಟೆ ಒಂಜಿ ಏಕ ವ್ಯಕ್ತಿ ಭಜನೆ ಮಲ್ತದ ಪೋತೇರಿಗೆ ದಯಪಂಡ 22 ಗಂಟೆ 24 ಗಂಟೆ ಭಜನೆ ಮಲ್ಪೆರೆತ್ತೇರು ಒಂಜಿ ವ್ಯಕ್ತಿ ದಯಪಂಡ 24 ಗಂಟೆ ಮಲ್ಪುನಾರೆ ಆ 22 ಗಂಟೆ ಅನ್ನ ಕರೆಗೆ ನೀರು ಕೊರ್ನಿ ನೀರು ಪರಿಯರು ನೀರು ಕೊರಿಯರು ಅಂಚನೆ 5 ಬೊಕ್ಕ 5 ಬೇತ ಬೇತ 5 ಬೊಕ್ಕ 22 ಗಂಟೆಡೆ ಆ ಒಂಜಿ ಭಜನೆ ಹಂಚಿತ್ತಿ ಉಪ್ಪಳದ ಕೊಂಡೆ ಉಡ್ಲ ಭಜನಾ ಸಪ್ತಾಹಗಳು ಮಸ್ತ್ ವರ್ಷದಿಂಚೆಲ್ಲ ನಡತೊಂದು ಬತ್ತೆ ನಂಚಿನ ಒಂಜಿ
ಯೋಗಾಶ್ರಮ ನಮ್ಮ ಆಶ್ರಮ ನಿತ್ಯಾನಂದ ಯೋಗಾಶ್ರಮ ಅಂಚನೆ ನಿತ್ಯಾನಂದ ಸ್ವಾಮಿನ ಆರಾಧ್ಯಕರ ಅಂಚಿನ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮಿಗೆ ನಮ್ಮ ಬಾಲಕೃಷ್ಣ ಮಂದಿರದ ಪರವಾದ ಭಕ್ತಿ ದಿಂಜಿನ ನಮನಗಳನ್ನು ಸಲ್ಲಿಸೋದಿಲ್ಲ. ಈ ಕಾರ್ಯಕ್ರಮದ ಬತ್ತನಂಚಿನ ಎಂಕಲ ಜಗದೀಶ್ ಶೇಣವರು BJPಗೆ ಸೇರ್ನಿರ್ದಕ್ಕ ಬೆಂಕಿ ಚೆಂಡ ಆತಿಜೇರು ಆರೊಂಜಿ ನ್ಯಾಯಯುತವಾದ ಒಂಜಿ ನಮ್ಮ ಪಾತೆರ ಮಲ್ಪನಂಚಿನ ವ್ಯಕ್ತಿ ಆತೀರು ನಮ್ಮ ಪಕ್ಷದ ಒಂಜಿ ಜವಾಬ್ದಾರಿ ತಿನ್ನರ ಇಜ್ಜಿನ ಅರ್ನಲ ಒಂಜಿ ಒಂಜಿ ಸುದೀರ್ಘವಾದ ನಮ್ಮ ಚಿಂತನದ ಪಾತ್ರ ನಮ್ಮ ಕೇಂದ್ರತ ಈ ನೆನಕ್ಕೆ ನಮಗೆ ಸಂಕ್ಷಿಪ್ತವಾದ ಶುಭ ಹಾರೈಕೆ ಮಲ್ತನಂಚಿನ ಜಗದೀಶ್ ಶೇಮನರೇಗು ಉಡಲ್ದಿಂಜಿ ಸೊಲ್ಮೇಲನ ಸಂದೇಹ ಬಂದ ಅವಲಕ್ಕನೆ ಈ ಸಂದರ್ಭದ ಕುಲಾಲ ಸಂಘದ ಮಾತೃ ಸಂಘದ ಗುರುಕಾರು ಮತ್ತು ನಮ್ಮ ಮಾತಿನ ಆತ್ಮೀಯರ ನೆಚ್ಚಿನ ಮಯೂರ್ ಉಳ್ಳಾಲ್ವೇರು ಅರೆಲ್ಲ ಈ ಸಂದರ್ಭದ ವಂದನೆ ಸಲ್ಲಿಸೋದಿಲ್ಲ. ಚಿದಾನಂದ ಬೀರಿಲ್ಲರು ಅರೆಗಳ ಈ ಸಂದರ್ಭದ ಬತ್ತ ಸೇರ್ನಕ್ಕೆ ವಂದನೆ ಸಲ್ಲಿಸೋದಿಲ್ಲ. ಈಗಲ ಭವಾನಿ ಶಂಕರ್ ಶಾಂತಿಲರು ದುರ್ಗಾ ಪರಮೇಶ್ವರ ಕ್ಷೇತ್ರದ ಅರ್ಚಕರ ಅರೆಲ್ಲಗ ವಂದನೆ ಸಲ್ಲಿಸ ಒಂದು ಎನ್ನ ಮಿತ್ರ ಆತ್ಮೀಯ ಮಿತ್ರ ಏನಂಚನ ಸಾಯಿ ಪರಿವಾರ ಟ್ರಸ್ಟ್ ಸೇವಾ ಟ್ರಸ್ಟ್ದ ಟ್ರಸ್ಟಿ ಏನಂಚನ ಸ್ಥಾಪಕ ಟ್ರಸ್ಟಿ ಏನಂಚನ ಪುರುಷೋತ್ತಮ ಕಲ್ಲಾಪುಲ್ಲೇರು ಅರೆಗಳ ವಂದನೆ ಸಲ್ಲಿಸೋ ಒಂದು ಈ ಸಂದರ್ಭದ ಮಿತ್ತ ಚಾವಡಿ ಉಪಸ್ಥಿತಿರಪ್ಪನಂಚಿನ ಉಗ್ರಾಣ ಸಮಿತಿ ಪ್ರಮುಖರ ಅಶೋಕ್ ಕೆ ಮೆರೆಗಳ ಸೊಲ್ಮೇಲು ಅಲಂಕಾರ ಸಮಿತಿದ ದೇವನಂದ ಶೆಟ್ಟರಿಗಳ ಸೊಲ್ಮೇಲು ಅವಲಕ್ಕನೆ ಉಗ್ರಾಣ ಹೊರಕಾಣಿಕ ಸಮಿತಿದ ಸತೀಶ್ ಚಿತ್ರಾಂಜಲ್ ಮೆರೆಗಳ ಸೊಲ್ಮೇಲು ಮಹಿಳಾ ಸಮಿತಿದ ಪ್ರಚಾರ ಸಮಿತಿದ ಸಂಚಾಲಕ ಏನಂಚಿನ ಪ್ರಮೀಳಾ ಪ್ರವೀಣ್ ಮೆರೆಗಳ ಸೊಲ್ಮೇಲು ಅಂಚನೆ ಸ್ವಾಗತ ಸಮಿತಿದ ನಮ್ಮ ಸುನೀತಾ ಮೋಹನ್ ಮೆರೆಗಳ ಸೊಲ್ಮೇಲು ಎಲ್ಲ ಮಾನಿಲ ಸ್ವಾಮಿ 7 ಗಂಟೆಗೆ ಸರಿಯಾದ ಮಾನಿಲ ಶ್ರೀಗಳು ಅವೆಲ್ಲಕ್ಕನೆ ಒಡಿಯೂರ್ದ ಮಾತಾಜಿಲ ಎಲ್ಲದ ಸಾಧಿ ಮಾತಾನಂದಮೇ ಎಲ್ಲದ ಸತ್ಸಂಗದ ಕಾರ್ಯಕ್ರಮ ಭಾಗವಹಿಸರೆಲ್ಲರೂ ಮಾತೆಲ್ಲ ಸೇರ್ಲೆ ಕಾಡೇರ್ದ ಬಯ್ಯಮುಟ ಮಾನಿಲದ ಮೋಹನ್ ದಾಸ್ ಸ್ವಾಮೀಜಿಲ ಅಂಚನೆ ಮಾತಾನಂದಮಯಿ ಸ್ವಾಮೀಜಿಲ ಒಡಿಯೂರ್ದ ಮಾತಾನಂದ ಸ್ವಾಮೀಜಿಲ ಎಲ್ಲದ ಸತ್ಸಂಗದ ಪಾಲ್ದೆತ್ತನರೆಲ್ಲರೂ ದಯಮಂತದ ಅವಿಸ್ಮರಣೀಯ ಕಾರ್ಯಕ್ರಮ ಮಾತೆಲ್ಲ ನಿದ್ರೆ ಬುರ್ದು ಮಾತೆಲ್ಲ ಯೋಜಿ ಸತ್ಸಂಗದ ಕಾರ್ಯಕ್ರಮ ಮಾತೆಲ್ಲ ಸೇರ್ಗ ಭಜನದ ಕಾರ್ಯಕ್ರಮ ಸೇರ್ಗ ಇನಿ ಮಲ್ತನಚ್ಚಿನ ಕಾರ್ಯ ಬಾಲಕೃಷ್ಣ ಮಂದಿರ ನಮ್ಮ ದುಂಬುಗು ಮಲ್ಪನ ನಮಗೆ ನಾವು ತಿಕ್ಕುನ ಪನ್ಪನಚ್ಚಿನ ಭರವಸೆ ಚರದ ನಮ್ಮ ಮಾತೆಲ್ಲ ಈ ವರ್ಷ 2022 ಕುಂಪಲಡ ನಡತನಚ್ಚಿನ ಅವಿಸ್ಮರಣೀಯ ಅಖಂಡ ಭಜನಾ ಸಪ್ತಾಹ ಮಾತಾ ಕಾರ್ಯ ಎಲ್ಲ ಪಾಲ್ದೆತ್ತನಿಗೆ ಪನ್ನೊಂದು ಎದುರದ ಸಾಯಿ ಪರಿವಾರದ ಟ್ರಸ್ಟ್ ಸೇವಕನಗಳ ಮಸ್ತ್ ಜನ ಬತ್ತ ಸೇರದ್ರೆ ಅಕ್ಲೆಗಳ ಉಡಲ್ದಿ ಸೊಲ್ಮೇಲು ಮಂದಿರದ ಹಿರಿಯ ಪದಾಧಿಕಾರಿಗಳ ಸೊಲ್ಮೇಲು ಮಹಿಳೆಯರಿಗಳ ಸೊಲ್ಮೇಲೆ ಎಂಜು ಪೂರ್ಣ ಕುಂಭ ಸ್ವಾಗತದ ಭಾಗವಹಿಸ ನಚ್ಚನಿಗಳ ಮಾತರೆಗಳ ಸೊಲ್ಮೇಲೆ ಸಂದವದು ಪ್ರಸಾದ ಭೋಜನದ ವ್ಯವಸ್ಥೆ ಉಂಟು ಇಲ್ಲಿ ಮಾತ ಸ್ವೀಕಾರ ಮಾಡ್ಲಿ ಅಂಚನೆ ತೀರ್ಥ ನಿರಂತರವಾದ ಭಜನೆ ನಡಪಡು ಆ ಒಂದು ಭಜನೆಲ್ಲ ವೀಕ್ಷಣೆ ಮಾಡಿದ್ರೆ ನಿಖಲನ ಮನಸ್ಸನ್ನು ಖುಷಿ ಕೊಡಲೇ ಪಣ್ಣದ್ದು ಕಾರ್ಯಕ್ರಮ ಮುಗಿತಲ್ಲದ ಚುಕ್ಕೆ ದೀಪ.